ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲರಿ, ಸಾಯಿ ಓಷಿಯನ್ ಮಾರ್ಟ್, ನರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ವೆನ್ಯೂ ಪಾರ್ಟ್ನರ್ ಐಡಿಎಸ್ ಮ್ಯಾಂಗ್ಳೂರ್, ಮಾಸ್ಟರ್ ಕ್ಲಾಸ್, ಫಾರ್ಮ್ ಬ್ಯೂಟಿ, ಕಾಸ್ಟ್ಯೂಮ್ ಕರ್ಟಸಿ, ಮಂತ್ರ ಐಎಕ್ಸಿ ಫ್ಯಾಷನ್. ದೇವರ ನೈವೇದ್ಯದಿಂದ ಹಿಡಿದು ಬೆಳಗ್ಗಿನ ದಿಢೀರ್ ಉಪಹಾರದವರೆಗೂ ಅವಲಕ್ಕಿ ಎಲ್ಲೆಲ್ಲೂ ಕೂಡ ಆವರಿಸಿಕೊಂಡಿದೆ. ಇದೇ ಅವಲಕ್ಕಿಯನ್ನ ಬಳಸಿಕೊಂಡು ವಿವಿಧ ವಿನೂತನ ಹಾಗೂ ಅದ್ಭುತವಾದಂತಹ ಖಾದ್ಯಗಳನ್ನ ತಯಾರಿಸುವ ಈ ಅವಲಕ್ಕಿ ಅದ್ಭುತ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅದೆಷ್ಟೋ ಮಹಿಳೆಯರು, ಹೆಂಗಳೆಯರು ದಾಪುಗಾಲನ್ನಿಟ್ಟು ಬಂದಿದ್ದಾರೆ. ಕಳೆದ ಸಂಚಿಕೆಯಲ್ಲಿ ಹಿರಿಯರು ಕಿರಿಯರು ಎನ್ನದೆ ಸ್ಪರ್ಧಿಗಳು ತಮ್ಮ ಅಡುಗೆ ಕೌಶಲ್ಯವನ್ನ ತೋರಿದ್ದಾರೆ. ಅವಲಕ್ಕಿಯಲ್ಲಿ ವಿನೂತನ ಖಾದ್ಯಗಳನ್ನ ತಯಾರಿಸಿ ತೀರ್ಪುಗಾರರಿಂದ ಮೆಚ್ಚುಗೆಯನ್ನ ಪಡೆದುಕೊಂಡಿದ್ದಾರೆ. ಬನ್ನಿ ಇವತ್ತು ನೋಡೋಣ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿಯನ್ನ ಬಳಸಿ ಏನೆಲ್ಲ ಖಾದ್ಯಗಳು ತಯಾರಾಗುತ್ತೆ ಅಂತ. ನಮಸ್ತೆ, ನಮಸ್ಕಾರ ನಮ್ಮ ಸಮಸ್ತ ವೀಕ್ಷಕರಿಗೆ, ನಮ್ಮ ಟಿವಿಯ ಎಲ್ಲ ಪ್ರಿಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಜೆ ಡಿಕ್ಸನ್ ಮಾಡುವಂತಹ ನಮಸ್ಕಾರ. ಎಸ್, ಅಡುಗೆ ಮನೆಯಲ್ಲಿ ಏನಾದರೂ ತಯಾರಾಗಿದ್ರೆ ಅದು ನಾಲಿಗೆಗೆ ಹಿಡಿಬೇಕಾದ್ರೆ ಮನಸ್ಸು ಕೂಡ ಕೇಳಬೇಕು. ಮನಸ್ಸು ಕೇಳಬೇಕಾದ್ರೆ ಅಡುಗೆ ವಿಭಿನ್ನವಾಗಿರ್ಬೇಕು. ಅದು ಕೂಡ ಸಾಮಾನ್ಯವಾಗಿ ಸಿಗುವಂತಹ ಸಾಮಗ್ರಿಗಳಂತ ಇದ್ರೆ ಸ್ವಲ್ಪ ಎಲ್ಲರೂ ದೂರನೇ ಹೋಗೋದಲ್ವಾ. ಸೊ ಹಾಗಿರುವಾಗ ನಮ್ಮ ಈ ಒಂದು ಹೊಸ ಮತ್ತು ವಿನೂತನ ಶೈಲಿಯ ಸ್ಪರ್ಧೆ, ಅವಲಕ್ಕಿಯಲ್ಲಿ ಏನಾದರೂ ವಿಭಿನ್ನವಾದಂತಹ ಖಾದ್ಯವನ್ನು ಮಾಡುವಂತಹ ಸ್ಪರ್ಧೆ, ನಿಮ್ಮ ನೆಚ್ಚಿನ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ಪ್ರಸ್ತುತಪಡಿಸ್ತಿರುವಂತಹ ಅವಲಕ್ಕಿ ಅದ್ಭುತ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಆಲ್ಸೋ co-sponsored by Sun Premium Refined Sunflower Oil, ಲಲಿತಾ ಜುವೆಲ್ಲರ್ಸ್, ಹಾಗೆಯೇ ಸಾಯಿ ಓಷನ್ ಮಾರ್ಟ್. ಜೊತೆಗೆ ವೆನ್ಯೂ ಪಾರ್ಟ್ನರ್ಸ್ ಬಂದ್ಬಿಟ್ಟು IDS ಇಂಡಿಯನ್ ಡಿಸೈನ್ ಸ್ಕೂಲ್, ಮಾಸ್ಟರ್ ಕ್ಲಾಸ್, ಜೊತೆಗೆ ಫಾರ್ಮ್ ಬುಟಿಕ್ ಅಂಡ್ ಸೂಪರ್ ಆದಂತಹ ಕಾಸ್ಟ್ಯೂಮ್ ಕರ್ಟಸಿ ಬೈ ಮಂತ್ರ IXC ಫ್ಯಾಷನ್ ವಿಲ್ಲಾ. ಮತ್ತೊಮ್ಮೆ ನಮ್ಮ ಸಮಸ್ತ ವೀಕ್ಷಕರಿಗೆ ಅವಲಕ್ಕಿಯಲ್ಲಿ ಏನು ಮಾಡ್ಬೋದು, ಅವಲಕ್ಕಿಯಲ್ಲಿ ಯಾವ ಥರ ಒಬ್ಬರನ್ನು ಟೇಸ್ಟಿಯಾಗಿ ಅದನ್ನು ಹೇಟ್ ಮಾಡ್ತಾ ಇದ್ದವರನ್ನು ಕೂಡ ಅದನ್ನು ಪ್ರೀತಿಸ್ಕೊಂಡು ಇನ್ನು ಮುಂದೆ ಕೂಡ ಅವಲಕ್ಕಿಯಲ್ಲಿ ಈ ಥರ ಮಾಡ್ಬೋದು ಹೆಲ್ದಿಯಾಗಿ ಅಂತ ಹೇಳಿ ಕಳೆದ ಎಪಿಸೋಡಲ್ಲಿ ನಾವು ನೋಡಿದ್ವಿ. ಸೊ ಈ ಎಪಿಸೋಡಲ್ಲೂ ಕೂಡ ಅಷ್ಟೇ, ನಮ್ಮ ಜೊತೆಗೆ 8 ಜನ ಕಂಟೆಸ್ಟೆಂಟ್ಸ್ಗಳು ಬರ್ತಾರೆ. ಆ 8 ಜನರಲ್ಲಿ ಇಬ್ರು ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತಾರೆ. ಸೊ ಅದಕ್ಕಿಂತಲೂ ಮುಂಚಿತವಾಗಿ ನಮ್ಮ ಈ ಅವಲಕ್ಕಿ ಅದ್ಭುತದಲ್ಲಿ ಇರುವಂತಹ ಜಡ್ಜಸ್ ಗಳನ್ನು ವೆಲ್ಕಮ್ ಮಾಡುವಂತಹ ಟೈಮ್. ನಮ್ಮ ಈ ಅವಲಕ್ಕಿ ಅದ್ಭುತದಲ್ಲಿ ಮೊದಲ ಜಡ್ಜ್ ಎಲ್ರಿಗೂ ಗೊತ್ತೇ ಇದೆ. ಸೊ ಡೆಫಿನೆಟ್ಲಿ ಶೆಫ್ ಆಗಿದ್ದಾರೆ. ಶೆಫ್ ಆಗಿದ್ಕೊಂಡು ಅಷ್ಟೇ ಪೇಷನ್ಸ್ ಅಲ್ಲಿ ಏನ್ ಬೇಕು ಅದೇ ತರ ರಿಲೇಟೇಬಲ್ ಕಮೆಂಟ್ ಕೊಡ್ತಾರೆ. ಹಾಗೇನೆ ಎಲ್ಲರತ್ತೂ ಕಾಮ್ ಅಂಡ್ ಕೂಲ್ ಆಗಿ ಸ್ವೀಟ್ ಆಗಿರ್ತಾರೆ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಿಮ್ಮೆಲ್ಲರ ನೆಚ್ಚಿನ ಒನ್ ಆಫ್ ದ ಜಡ್ಜ್, ದಟ್ ಇಸ್ ಶೆಫ್ ಮಿಥುನ್ ಜಿ ಕುಲಾಲ್ ಅವರು. ವಾರ್ಮ್ ವೆಲ್ಕಮ್. ಎಸ್ 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 ಬನ್ನಿ. ಇವತ್ತಿನ ಎಪಿಸೋಡ್ಗೆ ಅಂಡ್ ನಿಮ್ಮ ಜೊತೆ ಇನ್ನೂ ಇಬ್ರು ಜಡ್ಜಸ್ ಬರ್ಲಿಕ್ಕಿದ್ದಾರೆ. ಸೊ ಲೆಟ್ಸ್ ಕಾಲ್ ದೆಮ್ ಆಲ್ಸೋ. ಇನ್ನೋರ್ವ ಜಡ್ಜ್ ಇದ್ದಾರೆ, ಯೂಟ್ಯೂಬ್ ಅಲ್ಲಿ ಎಲ್ರಿಗೂ ಪರಿಚಯಿತರು. ಸೊ ನಾವು ಹೇಳ್ತೇವಲ್ವ, ನಮ್ಮ ಶ್ರಮ ಜನರಿಗೆ ತಲುಪಿದಾಗ ಅದನ್ನು ಜನರು ಮೆಚ್ಚಿ ನಮಗೆ ಇನ್ನಷ್ಟು ಪ್ರಶಂಸೆಯನ್ನು ಕೊಡ್ತಾರೆ ಅಂತ ಹೇಳಿ. ಸೊ ಅಡುಗೆಯನ್ನೇ ತನ್ನ ಕಲೆಯನ್ನಾಗಿ ರೂಪಿಸಿ ಯೂಟ್ಯೂಬ್ನ ಮುಖಾಂತರ ಗೋಲ್ಡನ್ ಪ್ಲೇ ಬಟನ್ ಪಡ್ಕೊಂಡು ಈಗ ಎಲ್ಲರ ಮಾತಾಗಿದ್ದಾರೆ. ಬಟ್ ಅಂಡ್ ಬಟ್ ಚಾನೆಲ್ ನ ದ ಪ್ರೊಪ್ರೈಟರ್ ಅಂಡ್ ದ ಅಡ್ಮಿನ್, ದಟ್ ಇಸ್ ಮಿಸ್ಟರ್ ಸುದರ್ಶನ್ ಭಟ್. 1 million ಒಂಚೂರು ಜಾಸ್ತಿ ಫೋನ್ ಉಂಡದೆ. ಓಕೆ, ಸೂಪರ್. ಎನಿವೆ, and coming up for the third judge, the very ಕಾನ್ಶಿಯಸ್ ಅಬೌಟ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಅಂದ್ರೆ ಈ ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೇನು ಇರಬೇಕು ಅಷ್ಟೇ ಇರಬೇಕು, ಹಾಗೇನೆ ಬರಬೇಕು. ಸೊ ಅದು ಅಡುಗೆಯಲ್ಲಿ. ಸೊ ಅಡುಗೆಯಲ್ಲೂ ಎಕ್ಸ್ಪರ್ಟ್, ನಟನೆಯಲ್ಲೂ ಎಕ್ಸ್ಪರ್ಟ್, ಎಲ್ಲದರಲ್ಲೂ ಎಕ್ಸ್ಪರ್ಟ್. ಸೊ ಒನ್ ಅಂಡ್ ಓನ್ಲಿ ಎಕ್ಸ್ಪರ್ಟ್ ಕ್ವೀನ್ ಇನ್ ಕುಕಿಂಗ್, ದಟ್ ಇಸ್ ಮಿಸಸ್ ಸುಕನ್ಯಾ ಮೇಡಮ್. ಬರ್ಲಿ. ಓಕೆ, ಸೂಪರ್. ಹಾಯ್ ಮೇಡಮ್, ಹಾಯ್. ಸೊ 3 ಜಡ್ಜಸ್ಗಳು ಅಂತೂ ಸೇರ್ಕೊಂಡಾಯ್ತು. ಆ್ಯಂಡ್ ಕಳೆದ ನಮ್ಮ ಎಪಿಸೋಡಲ್ಲಿ
ಮನೆಗೆ ಹೋದ ನಂತರ ನಾನು ಕೂಡ ಟ್ರೈ ಮಾಡಿದೆ, ಯಾಕೆ ಇದು ಮಾಡಬಾರ್ದು ಅಂತ ಹೇಳಿ ಅಮ್ಮನಿಗೆ ಫಸ್ಟ್ ಹೇಳಿದೆ, आज पोव यूज करना मी ये बुरा खेले आऊं खा लग कर नोजो ನನಗೆ ಬರೀ ಚಾ ಪಿಯೋ ನೋಸು ಅಷ್ಟು ಮಾತ್ರ ಗೊತ್ತು. ಚಾ ಪಿಯೋ ನೋಸ್ ಅಂತ ಮಾತ್ರ ಗೊತ್ತು ಸರ್. ಇದಕ್ಕೆ ಅರ್ಥ ಆಗ್ಬಿಟ್ಟೆ ಕೊಂಕಣಿ ಅರ್ಥ ಆಗ್ಬಿಟ್ಟು ಇಜ್ಜಿ ಚಾ ಪಿಯೋ ನೋಸ್ನ ಜೊತೆಗೆ ಚಾ ಒಟ್ಟು ಪೋವು ಈ ಕೌ ನೋಸು ಅಂತ ಹೇಳಿ, ಅಂದ್ರೆ ಅವಲಕ್ಕಿಯಲ್ಲಿ ಏನಾದ್ರು ಮಾಡಿ ತಿನ್ಕೊಂಡು ಹೋಗು ಅಂತ ಹೇಳಿದ್ರು. ನಾಳೆ ಇದು ಯಾಕೆ ಮಾಡ್ತೀರಾ, ಇನ್ನೂ ವೆರೈಟಿ ಅಂಡ್ ಇವತ್ತು ಏನ್ ಕಲ್ಕೊಂಡು ಬರ್ತೀರಿ ಅಂತ ಹೇಳಿದ್ದಾರೆ. ಸೊ ಏನ್ ಇವತ್ತು ಸ್ಪೆಷಲ್ ಇರ್ಬೋದು ಅಂತ ನಿಮ್ಮೊಂದು ಎಕ್ಸ್ಪೆಕ್ಟೇಷನ್? ಲಾಸ್ಟ್ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದಾಗ ಡಿಫ್ರೆಂಟ್ ಡೆಸರ್ಟ್ ಇತ್ತು, ಸ್ವೀಟ್ಸ್ ಇದೆ, ಖಾರ ಇದೆ, ತುಂಬ ವೆರೈಟೀಸ್ ಇತ್ತು. ಸೊ ಇನ್ನೂ ಎಷ್ಟು ವೆರೈಟಿ ಸಿಗುತ್ತೆ ಅಂತ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಫುಲ್ಲಿ ಎಕ್ಸೈಟೆಡ್. ನೋಡಬೇಕು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಇರುತ್ತೆ. ಖಂಡಿತ ನಾನಂತೂ ಎಕ್ಸೈಟೆಡ್ ಇದ್ದೇನೆ. ಆ್ಯಂಡ್ ಸುದರ್ಶನ್ ಅವರೇ ಹೇಳಿ. ಹೊಸತ್ತು ಇನ್ನೂ ಕೂಡ ಬರ್ಲಿಕ್ಕಿದೆ, ಖಂಡಿತವಾಗಿಯೂ ಅದ್ಭುತಗಳೇನೆಲ್ಲ ಉಂಟು ಅಂತ ಹೇಳಿ ನೋಡ್ಲಿಕ್ಕಿದೆ ಅಲ್ವಾ ನಮ್ಮ ಅವಲಕ್ಕಿಯಲ್ಲಿ. ಅವಲಕ್ಕಿ ಖಂಡಿತವಾಗ್ಲು. ಆ್ಯಂಡ್ ಸರ್ ನೀವು? ಸರ್ ಒಂದು ಇತ್ತೆ ಅವಲಕ್ಕಿ ಇಡು ಎಂಚಿನ ಜನ ಹಾಕೊಂಡು ಇತ್ತೆ ನನ್ನ ನೀವು ಇಂಚಿನ ತಿಕ್ಕೊಂಡು ಅವಲ ಎಂಗ್ಲು ತೂವೊಂದುಲ್ಲ. ಕರೆಕ್ಟ್. ಹೊಸತ್ತು ಇಂಚ ತಿಕ್ಕ ಚಾನ್ಸಸ್ ಉಂಡು ವಿತ್ ಟೇಸ್ಟ್ ಆ್ಯಂಡ್ ಇನೋವೇಷನ್. ಸರ್ ಇರೇಗ ಒಂಜಿ ಇಂಚನೆ ಕುಲೋಂದ ಅವ್ಲು ಜಡ್ಜ್ಮೆಂಟ್ ಪಣ ಒಂಜಿ ತರೆಟ್ ಒಂಜಿ ಕಾನ್ಸೆಪ್ಟ್ ಬರ್ಬೋದ ಯಾನ್ ದಾಯಗಿ ಈ ಒಂಜಿ ಅವಲಕ್ಕಿನ ಯೂಸ್ ಮಾಡ್ತದ ಐತನೆ ಒಂಜಿ ಕೆಫೆ ಪಾಡ್ರೆ ಬಲ್ಲಿ ಬನ್ನಿ ಮನ್ಪೊಲಿ ದಯಪಂಡ ಈತು ವೆರೈಟಿ ಮೆನು ಮಾಡ್ತೊಂದುಲ್ಲೇರು, ಬೇತೆ ಡಿಫ್ರೆಂಟ್ ರೆಸಿಪೀಸ್ ಮಾಡ್ತೊಂದುಲ್ಲೇರು. ವೈ ನಾಟ್ ಅಲ್ವಾ ಮೇಡಮ್? ಖಂಡಿತ. ಯಾಕೆಂತ ಹೇಳಿದ್ರೆ ಕೆಲವರು ಎರಡೆರಡು ಮಾಡ್ತಿದ್ದಾರೆ. ಸೊ ನಮ್ಮ ಈ ಒಂದು ಕಾಂಪಿಟಿಷನ್ನಲ್ಲಿ 50 ಜನ ಇದ್ದಾರೆ ಅಂತ ಹೇಳಿದ್ರೆ 50 ರೆಸಿಪೀಸ್ ಪ್ಲಸ್ ಕೆಲವರು ಎರಡೆರಡು ಮಾಡುವಾಗ ಡಬಲ್ ಆಯ್ತು. ಇನ್ನು ನೋಡ್ಲಿಕ್ಕೆ ಹೋದ್ರೆ ತುಂಬಾ, ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಟೆನ್ಷನ್ನೇ ಇಲ್ಲ. ಸೊ ಏನಾದ್ರೂ ಒಂದು ತಿಂಗಳಂತೂ ಅವಲಕ್ಕಿಯಲ್ಲೇ ಬೇರೆ ಬೇರೆ ಮಾಡಿದ್ರು ಕೂಡ ಸುಮ್ಮನೆ ತಿಂತಾರೆ. ಬೆಳಗ್ಗೆ ಗೊತ್ತೇ ಆಗಲ್ಲ ಅದು, ಗೊತ್ತೇ ಆಗಲ್ಲ. ಎನಿವೇ ಸೊ ನಮ್ಮ ಕಂಟೆಸ್ಟೆಂಟ್ ಗಳಂತೂ ಕಾಯ್ತಾ ಇದ್ದಾರೆ. ಒನ್ಸ್ ಅಗೇನ್ ಹಾರ್ಟಿ ವೆಲ್ಕಮ್. ಸೊ ನಿಮ್ಮ ಸೀಟ್ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಪ್ಲೀಸ್. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಸೊ ಬಿಳಿ ಅವಲಕ್ಕಿ, ಕೆಂಪು ಅವಲಕ್ಕಿ, ದಪ್ಪ ಅವಲಕ್ಕಿ, ಇದು ಸಂತೋಷ್ ರೈಸ್ ಮಿಲ್ಸ್ ಅವರು ಕೊಡುವಂತಹ ಡಿಫ್ರೆಂಟ್ ವೆರೈಟಿ ಆಫ್ ಆಪ್ಷನ್ಸ್ ಇನ್ ಅವಲಕ್ಕಿ. ಹಾಗಿರುವಾಗ ನಮ್ಮ ಕಂಟೆಸ್ಟೆಂಟ್ಗಳಂತೂ ವೆರೈಟಿ ಆದಂಥ ರೆಸಿಪಿ ಮಾಡೇ ಮಾಡ್ತಾರೆ. ಸೊ ಹಾಗಿರುವಾಗ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ 8 ಜನ ಇರ್ತಾರೆ. ಅದರಲ್ಲಿ 2 ಪಾರ್ಟಿಷನ್ ಆಗಿ, ಅಂದರೆ 4 ಜನ ಒಮ್ಮೆ, ಆಮೇಲೆ 4 ಜನ ಅವರವರ ಕಂಟೆಸ್ಟನ್ನು ಕೊಡ್ತಾರೆ. ಸೊ ಇವತ್ತಿನ ನಮ್ಮ ಎಪಿಸೋಡಲ್ಲಿ 4 ಒಟ್ಟು 8 ಜನ ಕಂಟೆಸ್ಟೆಂಟ್ಸ್ ಇರ್ತಾರೆ. ಸೊ 2 ಸೆಟ್ಟಲ್ಲಿ 8 ಜನ ಕಾಂಪೀಟ್ ಮಾಡ್ತಾರೆ, 2 ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ. ಸೊ ಆ 8 ಜನರನ್ನು ಈಗ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಶಲ್ ವಿ ಹ್ಯಾವ್ ಆಲ್ ದ 8 ಕಂಟೆಸ್ಟೆಂಟ್ಸ್ ಪ್ಲೀಸ್? ಸೊ ವೆಲ್ಕಮ್ ನಮ್ಮ ಅಡುಗೆ ಕೋಣೆಗೆ, ಅವಲಕ್ಕಿ ಅದ್ಭುತಕ್ಕೆ. ನಮಸ್ಕಾರ ಎಲ್ರಿಗೂ. ಸೊ ಈ 8 ಜನರಲ್ಲಿ ಮೊದಲ ಒಂದು ಸೆಟ್ ಏನಿದೆ 4 ಜನ ಕಾಂಪೀಟ್ ಮಾಡ್ತಾರೆ. ಸೊ ಮೊದಲ 4 ಜನ ನಿಮ್ಮ ತಯಾರಿಯನ್ನು ನಡೆಸ್ಬೋದು, ಉಳಿದ 4 ಜನ ನೆಕ್ಸ್ಟ್ ಸೆಟ್ಟಲ್ಲಿ ನೀವು ಕಾಂಪೀಟ್ ಮಾಡ್ಕೊಳ್ಬೋದು. ಓಕೆ, ಆಲ್ ದ ವೆರಿ ಬೆಸ್ಟ್. ಹಾಗಿರುವಾಗ ಈ ಮೊದಲ ಸುತ್ತಲ್ಲಿ ಇವತ್ತಿನ ಸಂಚಿಕೆಯಲ್ಲಿ 8 ಜನ ಕಂಟೆಸ್ಟೆಂಟ್, ಅದರಲ್ಲೂ ಮೊದಲ ಸೆಟ್ ಅಲ್ಲಿ 4 ಜನ ಬರ್ತಾರೆ, ಆಮೇಲಿನ ಸೆಟ್ ಅಲ್ಲಿ ಮತ್ತೆ 4 ಜನ ಬರ್ತಾರೆ. 8 ಜನರಲ್ಲಿ 2 ಸೆಲೆಕ್ಟ್ ಆಗ್ತಾರೆ. ಹಾಗಿರುವಾಗ ಈ ಮೊದಲ ಸೆಟ್ ಅಲ್ಲಿ ಬರುವಂತಹ 4 ಜನ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಶಲ್ ವಿ ಹ್ಯಾವ್ 4 ಕಂಟೆಸ್ಟೆಂಟ್ಸ್ ಪ್ಲೀಸ್? ಮೊದಲ ಸುತ್ತಲ್ಲಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಅಂಡ್ 4 ಜನರಿಗೂ ಕೂಡ ವೆಲ್ಕಮ್ ನಮ್ಮ ಈ ಅಡುಗೆ ಮನೆಗೆ. ಎಸ್ ಮೇಡಮ್, ನಿಮ್ಮ ಹೆಸರು? ಅನಿಶಾಸ್ನ. ನಾನು ಫಸ್ಟ್ ಟೈಮ್ ಅವಲಕ್ಕಿದು ಮಾಡೋದು, ನೋಡ್ತೇನೆ ಟ್ರೈ. ಸೊ ಇವತ್ತು ಫುಲ್ ಆನ್ ಕಿಚನ್ ರೆಡಿ ಆಗಿದೆ ಅಂಡ್ ನೀವು ಪ್ರಿಪೇರ್ ಮಾಡಿ ಜಡ್ಜಸ್ಗಳು ಟೇಸ್ಟ್ ಮಾಡ್ಲಿಕ್ಕೂ ರಿಸಲ್ಟ್ ಕೊಡ್ಲಿಕ್ಕೂ ರೆಡಿ ಆಗಿದೆ. ಏನಾದ್ರು ಟೆನ್ಷನ್ ಅಂತ ಅನಿಸುತ್ತಾ? ಇಲ್ಲ, ಟೆನ್ಷನ್ ಏನಿಲ್ಲ, ಮಾಡಲಿಲ್ಲ ಮನೆಯಲ್ಲಿ, ಆದರೆ ಈಗ ಫಸ್ಟ್ ಟ್ರೈ ಮಾಡೋದು. ನೋಡ್ತೇನೆ ಯಾವ್ದು 3 ಐಟಮ್ಸ್ ಉಂಟು ನನಗೆ ಮಾಡಲಿಕ್ಕೆ, ಅದನ್ನ ನೋಡ್ಬೇಕು. ಬಟ್ ಟೈಮ್ ನಿಮ್ಗೆ ಗೊತ್ತಿದೆಯಲ್ವಾ? 20 ಮಿನಿಟ್ಸ್. ಎಸ್, 20 ನಿಮಿಷ ಅಷ್ಟೇ ಇರುವಂತದ್ದು. ಎಸ್. ಅಂಡ್ ಮೇಡಮ್, ತಮ್ಮ ಹೆಸರು? ನಾನು ಜಯಕುಮಾರಿ. ಓಕೆ, ಎಲ್ಲಿಂದ ಬರ್ತಾ ಇರೋದು? ಪಡೀಲಿಂದ ಬಂದಿದ್ದೇನೆ, ಮಂಗಳೂರು ಪಡೀಲಿಂದ. ಓಕೆ. ಸೊ ಇವತ್ತು ನಮ್ಮ ಈ ಒಂದು ಅವಲಕ್ಕಿ ಅದ್ಭುತದಲ್ಲಿ ಮೊದಲು ನಿಮ್ಗೆ ಆಡಿಷನ್ ಕೊಡ್ಬೇಕಂತ ಬಂದ್ರಿ ನೀವು. ಸೊ ಈ ಮೊದಲ ಸುತ್ತಿಗೆ ಸೆಲೆಕ್ಷನ್ ಆಯ್ತು ಅಂತ ಹೇಳಿದಾಗ ಪ್ರಿಪರೇಷನ್ ಶುರು ಮಾಡಿದ್ರಾ? ತುಂಬಾ ಖುಷಿ ಆಯ್ತು. ಪ್ರಿಪರೇಷನ್ ಮಾಡ್ಲಿಕ್ಕೆ ನನಗೆ ಟೈಮ್ ಇರಲಿಲ್ಲ, ಆದ್ರೂ ಗಡಿ ಅಲ್ಲೆಲ್ಲಿ ಮಾಡ್ಕೊಂಡಿದ್ದೆ. ಹೌದು, ಅವರ ನೆಂಟರ ಮನೆಯಲ್ಲೆಲ್ಲ ಅವರೆಲ್ಲ ಕೇಳ್ತಾ ಇದ್ರು ಏನಂತ, ಅವರಿಗೆ ಸಹ ಖುಷಿ ಆಯ್ತು, ಓ ಹೀಗೆ ಸಹ ಉಂಟಾ ಅಂತ. ಭಾರಿ ಖುಷಿ ಆಗಿದೆ. ಸೂಪರ್. ಎಸ್. ಅಂಡ್ ಮೇಡಮ್, ತಮ್ಮ ಹೆಸರು? ನಮ್ರತಾ ಮಹೇಶ್. ನಮ್ರತಾ ಮಹೇಶ್, ಈ ಹೆಸರನ್ನೆಲ್ಲೋ ಕೇಳಿದ್ರಲ್ವಾ? ತಾವು ಡಾನ್ಸರ್ ಅಂತ ಕಾಣುತ್ತೆ ಅಲ್ವಾ? ಎಸ್, ಸೂಪರ್. ಸೊ ಡಾನ್ಸರ್ ಒಂದು ಕಲೆ ಆದ್ರೆ, ಡಾನ್ಸ್ ಒಂದು ಕಲೆ ಆದ್ರೆ, ಕುಕಿಂಗ್ ಕೂಡ ನಿಮ್ಮ ಪ್ಯಾಷನ್. ಸೊ ಅವಲಕ್ಕಿ ಅದ್ಭುತ ಅಂತ ಹೇಳಿ ಅವಲಕ್ಕಿದು ಈ ಒಂದು ಹೊಸ
ಕುಕಿಂಗ್ ಶೋ ನಡೀತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ ಈ ಕಾನ್ಸೆಪ್ಟ್ ಬಗ್ಗೆ? ತುಂಬ ಖುಷಿ ಆಗ್ತದೆ. ಅವಲಕ್ಕಿದ್ದು ಸುಮಾರು ವೆರೈಟೀಸ್ ಎಲ್ಲ ಮಾಡಲಿಕ್ಕೆ ಕಾಣಸಿಗ್ತದೆ ನಮಗೆ. ಬೆಳಿಗ್ಗೆ ಸ್ನ್ಯಾಕ್ಸಿಗೆಲ್ಲ ಏನಾದರೂ ಬೇಕಂತಂದರೆ ಇದರಲ್ಲೇ ನೋಡ್ಕೊಂಡು ಮಾಡ್ಬೋದಲ್ಲ, ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ಅಂತ ತುಂಬ ಖುಷಿ ಆಗ್ತಾ ಉಂಟು. ಮತ್ತೆ ಇನ್ನೊಂದು ಟೆನ್ಷನ್ ಇಲ್ಲ ನಿಮಗೆ, ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ ಮೂರು ವಿಧಾನದಲ್ಲಿ ಆಪ್ಷನ್ಸ್ಗಳು ಬಂದಿದೆ. ಕೆಂಪು ಅವಲಕ್ಕಿ, ದಪ್ಪ ಅವಲಕ್ಕಿ, ಬಿಳಿ ಅವಲಕ್ಕಿ ಅಂತ ಹೇಳಿ. ಸೊ ಅದು ಇನ್ನೂ ಈಸಿ ಆಗುತ್ತೆ ಬಿಡಿ. ಎಸ್, ಸೂಪರ್. ಮೇಡಮ್ ತಮ್ಮ ಹೆಸರು? ಸುಷ್ಮಾ ಅವರು ಎಲ್ಲಿಂದ? ಕೊಡಿಯಾಲ್ ಬೈಲಿಂದ. ಹೇಗೆ ಅನಿಸ್ತಾ ಇದೆ ಮೊದಲ ಸುತ್ತಲ್ಲಿ? ತುಂಬಾ ಖುಷಿ ಆಗ್ತದೆ. ಸ್ವಲ್ಪ ನರ್ವಸ್ ಆಗಿದ್ದೇನೆ. ಯಾಕೆ ಜಡ್ಜಸ್ ಅನ್ನು ನೋಡ್ಕೊಂಡ? ಹೌದಾ? ಜಡ್ಜಸ್ ಏನ್ ಹೇಳ್ತಾರೆ ಅಂತ ಹೇಳಿ ಮನೆಯಲ್ಲಿ ಯಾವಾಗ್ಲೂ ಜಡ್ಜ್ಮೆಂಟ್ ಸಿಗುತ್ತೆ, ಇಲ್ಲಿ ಸಿಗೋ ಜಡ್ಜ್ಮೆಂಟ್ ಬೇರೆ ಅಲ್ವಾ? ಎಸ್, ಬಟ್ ಎನಿವೆ ಟೆನ್ಷನ್ ಮಾಡ್ಲಿಕ್ಕೆ ಏನು ಇಲ್ಲ. ಕಿಚನ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ನಾನಿದ್ದೇನೆ. ಓಕೆ, ಎಸ್. ಸೊ ವೆರಿ ಸಿಂಪಲ್. ನಮ್ಮ ಅವಲಕ್ಕಿ ಅದ್ಭುತದಲ್ಲಿ 20 ನಿಮಿಷ ಟೈಮ್ ಇರುತ್ತೆ, ಕಾಲಾವಕಾಶ ಇರುತ್ತೆ. ನಿಮ್ಗೆ ಸ್ಕ್ರೀನ್ ಅಲ್ಲೂ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಅವಲಕ್ಕಿ ಎಂಬುದು ದ ಮೇನ್ ಇಂಗ್ರೀಡಿಯೆಂಟ್, ಮುಖ್ಯ ಸಾಮಗ್ರಿ ಆಗಿರಬೇಕು. ಅದನ್ನು ಬಳಸ್ಕೊಂಡು ಒಂದು ಅದ್ಭುತವಾದ, ವಿಭಿನ್ನವಾದ, ರುಚಿಕರವಾದಂತಹ ಒಂದು ತಿನಿಸು ಮಾಡಲಿಕ್ಕೆ. ಓಕೆ, ಎಸ್. 4 ಜನ ಕಂಟೆಸ್ಟೆಂಟ್ಗಳಿಗೆ ನಿಮ್ಮ ಕೈ ರುಚಿಯನ್ನು ಅವಲಕ್ಕಿಯ ಮುಖಾಂತರ ತೋರಿಸುವಂತಹ ಸಮಯ. ಇನ್ 3, 2, 1 ಗೋ ಪ್ಲೀಸ್, ಗೋ ಆನ್. ಎಸ್, ಸೂಪರ್. ಸೊ ಲೆಟ್ಸ್ ಸಿ ಯಾವ ತರ ಮಾಡ್ತಾರೆ ಇವರು, ಏನ್ ಮಾಡ್ತಾರೆ ಅಂತ ಹೇಳಿ. ಸೊ ಎಲ್ಲರ ಗಮನದಲ್ಲಿರಲಿ, 20 ನಿಮಿಷ ಅಷ್ಟೇ ಇರುತ್ತೆ. ಅದರಲ್ಲಿ ಆಲ್ರೆಡಿ ಈಗ 2 ನಿಮಿಷ ಮುಗ್ದು ಹೋಗಿದೆ. ಹಾಗಿರುವಾಗ ಟೈಮು ಇಂಪಾರ್ಟೆಂಟ್, ಪ್ರೆಸೆಂಟೇಷನು ಇಂಪಾರ್ಟೆಂಟ್, ಜೊತೆಗೆ ಟೇಸ್ಟು ಇಂಪಾರ್ಟೆಂಟ್. ಸೊ ಹಾಗಿರುವಾಗ ನೋಡ್ಲಿಕ್ಕೂ ಚೆನ್ನಾಗಿರಬೇಕು, ನಾಲಿಗೆಗೂ ರುಚಿ ಕೊಡಬೇಕು, ಟೈಮಿಗೂ ಆಡಬೇಕು. ಇದೆಲ್ಲ ರೆಡಿ ಮಾಡಿ ಅವಲಕ್ಕಿ ಕೊನೆಗೆ ಹಾಕ್ತೀರಾ? ಅಲ್ಲಲ್ಲ, ಅವಲಕ್ಕಿ ಫಸ್ಟ್ ಅಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಇಟ್ಟಿದ್ದೀರಾ? ಸೊ ಇದು ನೀವೇ ಹೊಸತಾಗಿ ಇನ್ವೆಂಟ್ ಮಾಡಿದಂಥ ರೆಸಿಪಿಯಾ? ಹೌದು ಸರ್, ನಮ್ಮಲ್ಲಿ ಎಲ್ಲ ಅವಲಕ್ಕಿ ತಿನ್ನುವುದಿಲ್ಲ. ಈಗ ಇದು ಮಾಡಿದ್ಮೇಲೆ ಭಾರಿ ಟೇಸ್ಟ್. ಮಾತನ್ನ ಇಲ್ಲಡು, ಅದೇ ಪ್ರಾಬ್ಲಮ್. ಸೊ ಅವಲಕ್ಕಿ ತಿನ್ನುವುದಿಲ್ಲ ಅಂತ ಹೇಳಿ ಇದೇ ಒಂದು ಗೋಳಾಯ್ತು. ಸೊ ಅದಕ್ಕೋಸ್ಕರ ಹೊಸ ರೆಸಿಪಿ, ಹೊಸ ರೆಸಿಪಿ. ಎಸ್. ಸೊ ಎಲ್ಲ ಪೇರೆಂಟ್ಸ್ ಯಾರೆಲ್ಲ ಮನೇಲಿ ನೋಡ್ತಾ ಇದ್ದೀರಾ ನೋಡಿ, ಹೊಸ ರೆಸಿಪಿ ಕಾನ್ಸಂಟ್ರೇಟ್ ಅಲ್ಲಿ ನೋಡ್ಬೇಕು ಯಾವ ತರ ಮಾಡ್ತಾರಂತ ಹೇಳಿ. ಅದಕ್ಕೋಸ್ಕರವೇ ಸಂತೋಷ್ ರೈಸ್ನವರು ಈ ಅವಲಕ್ಕಿ ಅದ್ಭುತ ಅನ್ನೋ ಒಂದು ಕಾಂಪಿಟೇಷನನ್ನು ಅರೇಂಜ್ ಮಾಡಿದ್ದು. ಯಾಕೆಂತ ಹೇಳಿದರೆ, ಈಗಾಗಲೇ ಅವ್ರು ಹೇಳಿದರು ಅವಲಕ್ಕಿ ತಿನ್ನೋದಿಲ್ಲ ಅಂತ. ಅವಲಕ್ಕಿ ತಿನ್ನೋದಿಲ್ಲ ಅಂತ ಹೇಳಿದವರಿಗೆ ತಿನ್ನಿಸುವ ರೀತಿಯಲ್ಲಿ ಯಾವುದೆಲ್ಲ ಮಾಡ್ಬೋದು. ಯಾಕೆಂತ ಹೇಳಿದರೆ ಯೂಶ್ವಲಿ ಮಾಡುವಂಥದ್ದು ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಮಹಿಳೆಯರು ಕೂಡ ಕಲ್ತ್ಕೊಳ್ಳಿ ಅಂತ ಹೇಳಿ ಅಲ್ವಾ? ಕರೆಕ್ಟ್. ಇದು ಅಂದ್ರೆ ಆಕ್ಚುಲಿ ನನ್ಗೆ ಅನಿಸುತ್ತೆ ಈ ಇಷ್ಟೊಂದು ಸಿಂಪಲ್ ಆಗಿರುವಂತಹ ಅವಲಕ್ಕಿ, ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್, ಬಟ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ವೇಟೇಜ್ ಅಲ್ವಾ? ಶೆಫ್ ಮಿಥುನ್ ಅವ್ರು ಏನು ಹೇಳ್ತೀರಾ? ಡೆಫಿನೆಟ್ಲಿ ವಿಟಮಿನ್ ಬಿ ಬೇರೆ ಇದೆ, ಆ್ಯಂಡ್ ನೆನಪು ಶಕ್ತಿಗೂ ಕೂಡ, ಮೆದುಳಿನ ಒಂದು ನೆನಪು ಶಕ್ತಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಇದ್ರ ಬಗ್ಗೆ ಡಿಸ್ಕವರ್ ಮಾಡಿದ್ರೆ ನಮ್ಮ ಒಂದು ಎಪಿಸೋಡ್ ಆದ ನಂತರ ಸೊ ನನಗೂ ಒಂದು ಕ್ಯೂರಿಯಾಸಿಟಿ ಬಂತು, ಅವಲಕ್ಕಿಯಲ್ಲಿ ಇನ್ನೇನು ಇರುತ್ತೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ನೀವು ಹೇಳಿದ್ರು ಬಿರಿಯಾನಿ ಪೂರ ಮಲ್ಪೇರ್ ಅಂತ ಪಂಡಾರ, ಯಾ ಸೂಪರ್. ಸೊ ಏನಾಗಲ್ಲ ಮುಸ್ಲಿಂ ಬಿರಿಯಾನಿ ಮಲ್ಪಡೋದು ಯಾನೆಲ್ಲ ವೆಯ್ಟ್ ಮಾಡಿ. ಇನ್ನೊಂದು ಏನು ಅಂತ ಹೇಳಿದರೆ, ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾರಲ್ಲ ಅವರಿಗೆ ಬೆಸ್ಟ್. ಸೊ ಇನ್ಸ್ಟೆಡ್ ಆಫ್ ರೈಸ್ ಅವಲಕ್ಕಿ ತಿನ್ಬಹುದಲ್ಲ ಅಲ್ವಾ? ಕರೆಕ್ಟ್ ಕರೆಕ್ಟ್, ಡೆಫಿನೆಟ್ಲಿ. ಮೇಡಮ್, ಇದು ಫ್ರೈ ಮಾಡಿಕೊಂಡು ಎಷ್ಟು ಇಂಗ್ರೀಡಿಯೆಂಟ್ ಇದಕ್ಕಿದೆ? ಹೌದು, ಚಾಟ್ಸ್ ಇದೊಂದು ಚಾಟ್. ಹೌದು, ಅವಲಕ್ಕಿ ತಿನ್ನದವರಿಗೆಲ್ಲ ತಿನ್ನಿಸುವ ಅಂತ. ಫ್ರೈ ಮಾಡಿದ ನಂತರ ಒಳ್ಳೆ ಅರೋಮ ಇದೆ ಅಲ್ವಾ? ಹೌದು, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಹೀಗೆ ತಿನ್ಲಿಕ್ಕಾ? ಹೌದು. ಲಾಸ್ಟ್ 12 ಮಿನಿಟ್ಸ್ ಇದೆ.
ಸುದರ್ಶನ್ ಸರ್ ಅವ್ರು ಕೂಡ ನೋಡ್ತಾ ಇದ್ದಾರೆ, ನನಗೂ ಅನಿಸುತ್ತೆ ಭಾರಿ ಒಂದು ಸ್ಪೀಡ್ ಎಲ್ಲ ಕಡೆನೂ ಕೈ ಓಡಬೇಕಲ್ಲ. ಸೊ ಎನಿವೆ ಕಂಟೆಸ್ಟೆಂಟ್ಸ್ಗಳಿಗೆ ಇನ್ನು 10 ನಿಮಿಷ ಅಷ್ಟೇ ಇರುವಂಥದ್ದು. ನಿಮ್ಮ ಅರ್ಧ ಕಾಲಾವಕಾಶ ಮುಗ್ದಿದೆ, ಓನ್ಲಿ 10 ಮಿನಿಟ್ಸ್ ಅಷ್ಟೇ. ಸೊ 10 ಮಿನಿಟ್ಸಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಕೂಡ ಕಂಪ್ಲೀಟ್ ಆಗ್ತದೆ. ಮೇಡಮ್ ಇದು ಚಿಕನ್? ಹೌದು. ಓ ಮೈ ಗಾಡ್, ಚಿಕನ್ ಇದೆ, ಚಿಕನ್ ಬೇರೆ ಇದೆ, ಅವಲಕ್ಕಿಯನ್ನು ಯೂಸ್ ಮಾಡ್ಕೊಂಡು. ಸೂಪರ್. ಸೊ ನೋಡ್ತಾ ಇರುವಂತಹ ವೀಕ್ಷಕರಿಗೆ ತುಂಬಾ ಈಸಿ ಅಂತ ಅನಿಸ್ಬೋದು, ಬಟ್ ಇದರಲ್ಲಿ ಒಂಥರ ತುಂಬಾನೇ ಕಾಂಪ್ಲಿಕೇಟೆಡ್ ಟಾಸ್ಕ್ ಇದು. ಯಾಕಂದ್ರೆ ಒಂದ್ ಕಡೆಯಿಂದ ಅವಲಕ್ಕಿ ಹೈಲೈಟ್ ಆಗಬೇಕು, ಇನ್ನೊಂದ್ ಕಡೆಯಲ್ಲಿ ಕೊಟ್ಟಂತಹ ಟೈಮು ಅದರಲ್ಲೂ ಮುಗಿಬೇಕು. ಸೊ ನಿಮ್ಗಿರುವಂತಹ ಟೈಮ್ 9 ನಿಮಿಷ ಅಷ್ಟೇ. ಸೊ ಇದು ಹೊರ ಬಂದ ರೆಡಿ ಅನ್ನಂದಾಡ ಟೆನ್ಷನ್ ಇಜ್ಜ ವರ ಬಂದ ರೆಡಿ ಆನೆ ಮುಟ್ಟ ಇದು ಇಂಚನೆ ತಿನ್ಪುನೆ ಇಂಚನೆ ತಿನ್ನಲಿ ಅಟಿ ಖಾರ ಉಪ್ಪು ಪೂರ ಉಂಡತೆ ಐಟೆ ಉಂಟು. ಈ ಜೋಕ್ಲೆಗ್ ಬಕ್ಕ ಉಪವಾಸದ ಕಲೆ ಪೂರ ಎಡ್ಡೆ ಹಾಪುಂಡೆ ಯಾಕೆ ನೀರುಳ್ಳಿ ಪೂರ ಪಾಡುಜ ಈಜಲ ಹೊರ ಪಾಡುವ ಎಂಕ್ಲು ಉಪವಾಸ ಟೈಮ್ ಪೂರ ನೀರುಳ್ಳಿ ಪಾಡುಜ ಬಕ್ಕ ಈಜಿ ಟಾಪಿನೇ ಮಲ್ಪುನೆ ಈಜಿ ಟಾಪುನೇ ಮಲ್ಪುನೆ ನಟೆ ಈಜಿಂಡ ಒಂಜಿ ಗಂಟೆ ಮಲ್ಪುನೆ ಸುಮಾರು ಟೈಮ್ ವೇಸ್ಟ್. ಮೊಬೈಲ್ ಬಕ್ಕ ಎಂಕಲೆ ಪೂರ ಪಿದಾಯಿ ಪೋಪಿನ ಕಲೆಗೆ ಪೂರ ಅವು ಎಡ್ಡೆ ಹಾಪುನೆ. ನೀವು ಮಾಡ್ತಾ ಇರೋ ಈ ಸ್ಪೀಡ್ ನೋಡಿದಾಗ ಎಟ್ ಅ ಟೈಮ್ ಬಹಳಷ್ಟು ರೆಸಿಪೀಸ್ಗಳನ್ನು ಮಾಡುವಾಗ ಕಾಣ್ತಾ ಇದೆ. ಒಂದು ರೆಸಿಪಿನ ಇದರಲ್ಲಿ 2-3 ಇದೆಯಾ? ಇದು ಈಗ 2 ಆಯ್ತು, 3ನೇದು ಆಗ್ಲಿಕ್ಕೆ ಚಾನ್ಸ್ ಇಲ್ಲ. 2 ಆಯ್ತು, 3ನೇದು ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಓ ಮೈ ಗಾಡ್, ದಟ್ಸ್ ಗುಡ್. ಓಕೆ, ಸೊ ಫೈನಲ್ 4.5 ಮಿನಿಟ್ಸ್, 4.5 ನಿಮಿಷ ಇದೆ. ಸೊ ಅದರ ಒಳಗಡೆ ನಿಮ್ಮ ಪ್ರೆಸೆಂಟೇಷನ್ ಕೂಡ ಮುಗಿಬೇಕು. ನನಗೆ ಈ ಎಲ್ಲ ರೆಸಿಪಿಗಿಂತ ಈ ಸೈಡಿಗೆ ಜಾಸ್ತಿ ಪರಿಮಳ ಬರ್ತಾ ಇದೆ. ಜೊತೆಗೆ ನಾನ್ ವೆಜ್ ಅಲ್ಲಿ ಅವಲಕ್ಕಿ, ಕಾಂಟ್ ಇಮ್ಯಾಜಿನ್, ಅದು ಕೂಡ ಚಿಕನ್ ಅಲ್ಲಿ. ಆಹಾ, ಸುದರ್ಶನ್ ಅವರು 20 ನಿಮಿಷದಲ್ಲಿ ಕೋಳಿನೂ ಬೇಯಬೇಕು, ಆ ಕಡೆ ಅವಲಕ್ಕಿನೂ ಮಿಕ್ಸ್ ಆಗಬೇಕು. ಅದರಲ್ಲಿ ಕೋಳಿ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಅವಲಕ್ಕಿ ಇಂಪಾರ್ಟೆಂಟ್ ಅಲ್ವಾ? ಇದು ಚೆನ್ನಾಗಿದೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಇಷ್ಟವರೆಗೆ ಅವಲಕ್ಕಿ ಅಂತ ಹೇಳುವಂಥ ವಿಷಯವನ್ನು ಈಗ ವೆಜ್ ಅಥವಾ ಇಂತಹ ಡಿಶಸ್ಗಳಲ್ಲಿ ಉಪಯೋಗ ಆಗಿದೆ. ಇದೀಗ ಒಂದು ಹೊಸತೊಂದು ಕಾಣ್ತಾ ಉಂಟು ಅಲ್ವಾ? ಏನಾದರೂ ಒಳ್ಳೆಯ ಒಂದು ಪ್ರಯತ್ನ ಮಾಡಿದ್ದಾರೆ, ಇನ್ನೋವೇಟಿವ್ ಐಡಿಯಾ, ಗುಡ್ ಐಡಿಯಾ. ಸೊ ಇದೊಂದು ಸಣ್ಣ ಟಿಪ್ಸ್ ಶೆಫ್ ಮಿಥುನ್ ಅವ್ರಿಗೆ ಕೂಡ ಕೆಫೆ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ರೆ. ಸೊ ನಾನ್ ಅಲ್ಲೂ ರೆಡಿ ಆಗ್ತಾ ಇದೆ, ಅಂಡ್ ಅದು ಇನ್ನು ಉಳಿದಿದೆ ನಿಮಗೆ 3.5 ನಿಮಿಷ ಅಷ್ಟೇ, ಅದರಲ್ಲೂ ಆಗ್ಬೇಕು ಅಲ್ವಾ? ಸೂಪರ್. ಸೊ ಕಡೆಯ 3 ನಿಮಿಷ ಇದೆ. ಕಡೆಯ 1.5 ನಿಮಿಷ. ಸೊ ಮೇಡಮ್ ಮಾತ್ರ ಬಿಂದಾಸ್ ಟೈಮ್ ತಿಕ್ಕಿದ್ದಾರೆ. ನಾನು ಇಲ್ಲಡ ತೂದೆ ಮಲ್ತೀನಿ ಅಂಚ ಅಂದೆ ಇಲ್ಲಡ್ಲವರ ಇದನ್ನ ಎಕ್ಸ್ಪೀರಿಯನ್ಸ್ ಮಲ್ದೆ ಸುಮಾರು ಸರ್ತಿ ಮಲ್ದೆ ಏನಲ್ಲ ಇದೊಲಿರ ಈಗ ಒಂದ್ಸಲ ಟ್ರಯಲ್ ಆದಾಗ ಇರ್ನ ಪರಿಚಯ ತಿಜಿ ನಾನು ಆಡ ಲೆಪ್ಪುಗ ಅದೇ ಓಕೆ ದಾಲ ಆಡೋ ಎಡ್ಡೆ ಮನಸ್ಸು ನೋಡಿ ಇರ್ನ ಕೈರ್ದು ಎಂಗುಲು ವೆಜಿಟೇರಿಯನ್ ನೋ ಪ್ರಾಬ್ಲಮ್ ಐ ಲವ್ ವೆಜ್ yes ಎಲ್ಲ ಓಕೆ ಅಂಡ್ ಡೆಫಿನೆಟ್ಲಿ ಅಕ್ಕು ಪೂರದಲ್ಲಿ ಟೆನ್ಷನ್ ಡುಲ್ಲರ ಆದ್ರೆ ಯಾಲು ಸುರುಟೆ ಬಂದೆ ಟೆನ್ಷನ್ ಲೆಸ್ ಕೆಲಸ ಯಪ್ಪಲ ಎನ್ನ ಕರೆಕ್ಟ್ ಅವು ಸೂಪರ್ ಎಸ್. ಸೊ ಕಡೆಯ 1 ನಿಮಿಷ, ಲಾಸ್ಟ್ 60 ಸೆಕೆಂಡ್ಸ್. ನೋಡ್ಲಿಕ್ಕೂ ಚೆನ್ನಾಗಿರ್ಬೇಕು, ನಾಲಿಗೆಗೂ ರುಚಿ ಕೊಡಬೇಕು, ಜೊತೆಗೆ ಕ್ಲೀನ್ಲಿನೆಸ್, ಪ್ರೆಸೆಂಟೇಷನ್ ಎಲ್ಲವೂ ಕನ್ಸಿಡರ್ ಆಗುತ್ತೆ. ಉಳಿದ 30 ಸೆಕೆಂಡ್ಗಳಲ್ಲಿ ಅಷ್ಟೇ. ವೀಕ್ಷಕರಿಗೆ ಕೂಡ ಆಗ್ತಾ ಇರ್ಬೋದು ಯಾರ ರೆಸಿಪಿ ಹೇಗಿರ್ಬೋದು, ಎಷ್ಟು ಚೆನ್ನಾಗಿರ್ಬೋದು ಅಂತ ಹೇಳಿ. ಸೊ ಖಂಡಿತವಾಗ್ಲೂ ನೋಡುವ ಏನಾಗುತ್ತೆ ಅಂತ ಹೇಳಿ. ಲಾಸ್ಟ್ 10 ಸೆಕೆಂಡ್ಸ್ ಮೋರ್, 10 ಸೆಕೆಂಡ್ಗಳಷ್ಟೇ. And the final 5, 4, 3, 2, 1 stop. ಎಲ್ಲ ಬಿಟ್ಟು ಎಲ್ಲ ಅಲ್ಲಿ ಕೈ ಬಿಡಿ and thank you so much. Yes, done.
ಓಕೆ, ಒಂದು ಚಪ್ಪಾಳೆ ಕೊಡ. ಎಸ್, ಸೂಪರ್. ಕಂಪ್ಲೀಟೆಡ್, ಮಿಷನ್ ಕಂಪ್ಲೀಟೆಡ್. 20 ಮಿನಿಟ್ಸ್ ಅಲ್ಲಿ ಸೂಪರ್ ಡೂಪರ್ ಆದಂತಹ ಅಡುಗೆಗಳು ತಯಾರಾಗಿದೆ, ಅದು ಕೂಡ ಅವಲಕ್ಕಿಯಲ್ಲಿ. ಸೊ ನನ್ಗನಿಸುತ್ತೆ ನಮ್ಮ 4 ಜನ ಕಂಟೆಸ್ಟೆಂಟ್ ಅಲ್ಲಿ ಯಾರು ದಿ ಬೆಸ್ಟ್ ಮಾಡಿರ್ಬೋದು. ನಾವ್ ಇಟ್ಸ್ ಅ ಟೈಮ್ ಫಾರ್ ಟೇಸ್ಟಿಂಗ್. ಸೊ ನೋಡು. ಸೊ ಅವಲಕ್ಕಿ ಅದ್ಭುತದ ಈ ಕಿಚನ್ ಅಲ್ಲಿ ಅದ್ಭುತವಾದಂತಹ ಅರೋಮ ಬರ್ತಾ ಇದೆ ಅಂಡ್ ವಿಭಿನ್ನವಾದಂತಹ ಖಾದ್ಯಗಳು ತಯಾರಾಗಿದೆ. ಹಾಗಿರುವಾಗ ನಾವು ಇಟ್ಸ್ ಅ ಟಫ್ ಟೈಮ್ ಟು ಜಡ್ಜಸ್ ಡೆಫಿನೆಟ್ಲಿ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಟೇಸ್ಟ್ ಇದೆ, ಬೇರೆ ಬೇರೆ ರೀತಿಯ ವೆರೈಟಿ ಇದೆ. ಸೊ ಹಾಗಿರುವಾಗ ಲೆಟ್ಸ್ ಗೋ ಫಾರ್ ದಿ ಜಡ್ಜಿಂಗ್ ಟೈಮ್ ನಾವು. ಸೊ ಮೇಡಮ್, ಅವಲಕ್ಕಿದು ರೊಟ್ಟಿ ಮಾಡಿದ್ರಲ್ವಾ? ಹೌದು. ಎಸ್ ಮೇಡಮ್, ಪ್ಲೀಸ್. ಹೇಗಾಗಿರ್ಬೋದು ಮೇಡಮ್ ರುಚಿ? ಗೊತ್ತಿಲ್ಲ, ತಿನ್ನುವವರದ್ದು ಬಾಯಿ ಟೇಸ್ಟ್ ಗೊತ್ತಿಲ್ಲ. ಅಲ್ವಾ? ಸೊ ಶೆಫ್ ಮಿಥುನ್ ಅವ್ರು ಏನ್ ಹೇಳ್ತೀರಾ? ಚೆನ್ನಾಗಿದೆ ಅಥೆಂಟಿಕ್ ಅಲ್ವಾ? ಬೈ ಲುಕ್ ವೈಸ್ ಹೇಗೆ ಕಾಣ್ತಾ ಇದೆ? ಲುಕ್ ವೈಸ್ ಆಲ್ಸೋ ಗುಡ್. ಚೆನ್ನಾಗಿದೆ ಅಲ್ವಾ? ಪ್ರೆಸೆಂಟೇಷನ್ ಇದೆ. ಓಕೆ ಮೇಡಮ್, ಒಳ್ಳೆಯದಾಗಿ ಬಂದಿದೆ. ಸೊ ಫಸ್ಟ್ ನೋಡುವಾಗ ನಾನೇನು ಇದಕ್ಕೆ ಗ್ರೀನ್ ಚಿಲ್ಲಿ ರುಬ್ಬಿ ಹಾಕಿದ್ದಾನೆ ಅಂತ ಅಂದ್ಕೊಂಡಿದ್ದೆ, ಬಟ್ ಕಲರ್ ಒಂಥರ ಗ್ರೀನಿಶ್ ಆಗಿ ಬಂದಿದೆ. ಖಾರ, ನನಗೆ ಖಾರ ಇಷ್ಟ, ತುಂಬ ಚೆನ್ನಾಗಿ ಬಂದಿದೆ. ಹಸಿಮೆಣಸು ಕರೆಕ್ಟಾಗಿ ಸಿಗ್ತಾ ಇದೆ. ನಿಮಗೆ ಖಾರ ಇಷ್ಟವಾ? ಹಾಗೆ ಚೆನ್ನಾಗಾಗಿದೆ. ವೆರಿ ಸೂಪರ್ ಸೂಪರ್. ಎಸ್, ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್ ಮೇಡಮ್. ಬನ್ನಿ. ಎಸ್, ಹಾಗಿರುವಾಗ ನೆಕ್ಸ್ಟ್ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ. ವಾವ್, ಸೂಪರ್ ಮೇಡಮ್. ಸೊ ಬಟ್ ನಾನು ಹೇಳಿದರೆ ಸಾಕಾಗಲ್ಲ, ಜಡ್ಜಸ್ಗಳು ಏನು ಹೇಳ್ತಾರೆ ಅಂತ ನೋಡಬೇಕು. ಸೊ ಪ್ಲೀಸ್. ಮೇಡಮ್, ಏನು 2 ರೆಸಿಪಿ ಮಾಡಿದರೆ, ಏನೇನು ಹೆಸರು ಇಟ್ಟಿದ್ದೀರಾ? ಏನಾದರೂ ಯುನೀಕ್ ಹೆಸರು ಇದೆಯಾ? ಅದು ಡ್ರಿಂಕ್ ಉಂಟಲ್ಲ, ಈ ಡೆಸರ್ಟ್, ಅದಕ್ಕೆ ಅವಿಲ್ ಮಿಲ್ಕ್ ಹೇಳ್ತಾರೆ. ಅವಿಲ್ ಮಿಲ್ಕ್ ಯೂಶುವಲಿ ನಮಗೆ ಹೀಗೆ ಹೊರಗಡೆನೂ ಕೂಡ ಸಿಗುತ್ತೆ ಆ ಥರದನ್ನ, ಅಥವಾ ಇದರಲ್ಲಿ ಏನಾದರೂ ಚೇಂಜಸ್ ಇದೆಯಾ? ಇಲ್ಲ, ಅದು ಅವರು ಇದು ಹಾಕುದು ಎಂತ ನರಕಡ್ಲ. ಆಕ್ಚುಲಿ ನಾ ಮಲಯಾಳಿ, ನನಗೆ ಕನ್ನಡ ಅಷ್ಟು ಬರೋದಿಲ್ಲ. ತೊಂದರೆ ಇಲ್ಲ ಮೇಡಮ್. ಮತ್ತೆ ಪೀನಟ್ ಹಾಕುದು, ನಾನು ಕ್ಯಾಶು ಹಾಕಿದ್ದೆ. ಓಕೆ. ಮತ್ತೆ ನನಗೆ ಅದು ಅವರು ಮಾಡುದು ನಾನು ಇಷ್ಟು ತನಕ ಕುಡಿಲಿಲ್ಲ. ನಾನಿದು ಫಸ್ಟ್ ಟೈಮ್ ನನ್ನ ಓನ್ ರೆಸಿಪಿಯಲ್ಲಿ ಮಾಡಿದ್ದು. ಮತ್ತೆ ಲಡ್ಡು ಸಹ ನಾನು ನನ್ನ ಅಕ್ಕಿ ಉಂಡ ಮಾಡ್ತಾರೆ, ಅದರ ಒಂದು ಅಂದಾಜಲ್ಲಿ ಅವಲಕ್ಕಿದು ಮಾಡಿದ್ದು. ಇದು ಸಹ ಫಸ್ಟ್ ಟೈಮೇ ಮಾಡಿದ್ದು. ಮನೇಲಿ ಏನು ಟ್ರಯಲ್ ಮಾಡಲಿಲ್ಲ, ಏನು ಟ್ರಯಲ್ ಇಲ್ಲ, ಇಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ. ಬಟ್ ನೀವು 3 ರೆಸಿಪಿ ಬರೆದಿದ್ರಿ, ಅದರಲ್ಲಿ 2 ಮಾಡಿದ್ರಿ. ಮತ್ತೆ ಒಂದು ಕಟ್ಲೆಟ್ ಮಾಡಲಿಕ್ಕೆ ಅದಕ್ಕೆ ಟೈಮ್ ಸಿಕ್ಕಲಿಲ್ಲ ನನಗೆ. ಕಟ್ ಮಾಡಿ ಇಟ್ಟದು ಟೈಮ್ ಆಗ್ತಾ ಉಂಟು. ಆಗ ಇದು ಸಹ ಸೆಟ್ ಮಾಡಬೇಕು, ಅದು ಸಹ ಮಾಡಬೇಕು, ಅದಕ್ಕೆ ಬಿಟ್ಟು ಸಾರಿ. ರೆಸಿಪಿ ತುಂಬಾ ಒಳ್ಳೆಯದಾಗಿದೆ. ಅವಲಕ್ಕಿಯ ಲಡ್ಡು ಮಾಡಿದ್ದೀರೇನು? ಅದಕ್ಕೆ ಅದರಲ್ಲಿ ಆ ಕರೆಕ್ಟ್ ಆಗಿ ಅವಲಕ್ಕಿಯನ್ನು ಸ್ವಲ್ಪ ನೀವು ಫ್ರೈ ಮಾಡಿ, ಅವಲಲ್ಲಿ ಫ್ರೈ ಮಾಡಿ ಆ ಕ್ರಿಸ್ಪಿನೆಸ್ ಕರೆಕ್ಟ್ ನಮಗೆ. ಅದು ಸಹ ಅವಲಕ್ಕಿ ಜಾಸ್ತಿ ಫ್ರೈ ಮಾಡಲಿಕ್ಕೆ ಸಹ ನನಗೆ ಟೈಮು ಸಹ ಇರಲಿಲ್ಲ. ಹಾಗೆ ಅವಿಲ್ ಮಿಲ್ಕ್ ಕೂಡ ಸ್ವಲ್ಪ ಬೇರೆ ರೀತಿಯಾಗಿದೆ. ಹೊರಗಡೆ ನಾನು ಅಂದರೆ ಹೋಗಿರುವಾಗ ಹೊರಗಡೆ ಏನಾದರೂ ಟೇಸ್ಟ್ ಮಾಡೋದು ಅಂತ ಹೇಳಿ ಆದರೆ ಅವಿಲ್ ಮಿಲ್ಕ್ ನಾನು ಹೊರಗಡೆ ತಿಂತೇನೆ. ಮಧ್ಯಾಹ್ನ ಹೊತ್ತಿಗಾಗುವಾಗ ನಮಗೆ ಏನಾದರೂ ಇದು ಆಯಾಸ ಆಗ್ತದೆ ಅಂತ ಹೇಳಿದರೆ ಅವಿಲ್ ಮಿಲ್ಕ್ ಕುಡಿದ್ರೆ ನಮ್ಮ ಆಯಾಸ ಹೋಗ್ತದೆ. ಹೌದು, ಹೆಲ್ತಿಗೆ ಸಹ ಒಳ್ಳೆಯದು. ಹಾಗೆ ಇದು ಕೂಡ ಸ್ವಲ್ಪ ಇನೋವೇಟಿವ್ ಆಗಿದೆ, ತುಂಬಾ ಚೆನ್ನಾಗಿದೆ. ನನಗೆ ಲಾಡು ತುಂಬಾ ಇಷ್ಟ ಆಯ್ತು. ನೋಡಿ, ಇದರಲ್ಲಿ ಸಂಶಯವೇ ಇಲ್ಲ, ಲಡ್ಡು ಫಸ್ಟ್ ಅವರಿಗೆ ಹೋಗ್ಬೇಕು. ಆ ಲಡ್ಡುವನ್ನೇ ಹೈಲೈಟ್ ಮಾಡಿ 3 ಸಲ ಹೇಳಿದ್ರು ಅವರು. ಕ್ರಿಸ್ಪಿ ಇದೆ, ಇನ್ನೇನಿದೆ ಎಲ್ಲ ಹೇಳಿದ್ರು ಅವರು. ಖಂಡಿತವಾಗಿ ನೀವೊಮ್ಮೆ ಟೇಸ್ಟ್ ಮಾಡಿ ನೋಡಿ. ನೀವು ಖಂಡಿತ ನಾನಂತೂ ಟೇಸ್ಟ್ ಮಾಡದೆ ಬಿಡದೆ ಇಲ್ಲ. ಎಸ್ ಮೇಡಮ್, ಏನಾದರೂ ಹೇಳಿಕ್ಕಿದ್ಯಾ? ತುಂಬಾ ಚೆನ್ನಾಗಿದೆ. ಇಲ್ಲ, ಚೆನ್ನಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಈ ಕಡೆಯಲ್ಲಿ ಮೇಡಮ್ ಅದನ್ನು ತಂದು ಅಲ್ಲಿ ಹೋಗಬೇಡಿ, ಡೈರೆಕ್ಟ್ ಇಲ್ಲಿ ಬನ್ನಿ. ಹಾ ಬರ್ತಾ ಇದೆ ನೆಕ್ಸ್ಟ್ ನೋಡಿ. ಅವಲಕ್ಕಿಯಲ್ಲಿ ಆಗದಂತ ಒಂದು ಅದ್ಭುತ. ಓ ಮೈ ಗಾಡ್, ಇದು ಅವಲಕ್ಕಿ ತಾಲಿನ ಏನು? ಚಾಟ್ ಸೆಂಟರ್ ನಮ್ದು. ಚಾಟ್ ಸೆಂಟರ್. ಓ ಮೈ ಗಾಡ್, ಇದನ್ನು ನೋಡಿದಾಗಲೇ ಖುಷಿ ಆಗುತ್ತೆ. ಇದೇನು ಮೇಡಮ್? ಅದು ಗ್ರೇವಿ. ಗ್ರೇವಿ ಮಿಕ್ಸ್ ಮಾಡಿ ತಿನ್ಲಿಕ್ಕೆ. ಮತ್ತೆ ಈ ಒಂದು ಡಾಲ್, ಇದನ್ನು ಎತ್ತಬಹುದಾ? ಓ ಸೂಪರ್. ಸೊ ಈ ಡಾಲ್ ಅಲ್ಲೂ ಬೇರೆ, ಅದರ ಸ್ಕರ್ಟ್ ಸಮೇತ ಅವಲಕ್ಕಿಯಲ್ಲೇ ಇರುವಂಥದ್ದು. ಸೂಪರ್ ಮೇಡಮ್, ಇನೋವೇಟಿವ್ ಆಗಿದೆ. 4 ಡೇಟ್ಸ್ ಇದ್ದು ಮರ ಇದೆ. ಆಗಲಿ, ಹೋಗಿ ಮೇಡಮ್. ಎಸ್, ನೋಡ್ತಾ ಇರುವಾಗಲೇ ಹೊಟ್ಟೆ ತುಂಬಿ ಬಿಡ್ಬೇಕು. ಹೌದು, ಅದಕ್ಕೆ ನಾನು ಹೇಳಿದೆ ತಾಲಿ ತರ ಇದೆ ಅಂತ ಹೇಳೋದು. ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಪ್ರೆಸೆಂಟೇಷನ್, ಬ್ಯೂಟಿಫುಲ್.
ಗ್ರೇವಿ ಮಿಕ್ಸ್ ಮಾಡಬೇಕಾ? ಹೌದು ಹೌದು. ಆ ಮಣ್ಣಿನ ಮಡಿಕೆಯಲ್ಲಿರುವಂಥದ್ದು ಗ್ರೇವಿ. ಅದು ಯಾವ್ದ್ರಲ್ಲಿ ಮಾಡಿದ್ದೀರಾ ಮೇಡಮ್? ಅದು ಬಟಾಣಿ ಬಟಾಣಿ, ಆನಿಯನ್, ಯೂಶುವಲಿ ನಾವು ಮಾಡುವಂಥದ್ದು. ಇದರಲ್ಲಿ ಅವಲಕ್ಕಿದ್ದೇನಿಲ್ಲ. ಇಲ್ಲ ಇಲ್ಲ. ಓಕೆ, ಇದು ಹೇಗೆ ಮಸಾಲ ಕಾಂಬಿನೇಷನ್ ಅಷ್ಟೇ. ಬರೀ ಅದನ್ನ ತಿನ್ನೋದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಲಿಕ್ಕೆ. ಅಲ್ಲ, ಯಾರು ಹೇಳಿದ್ದು ಅವಲಕ್ಕಿ ಹೇಟ್ ಮಾಡ್ತಾರೆ ಅಂತ ಹೇಳಿ? ಈ ತರ ಮಾಡಿಕೊಟ್ರೆ ಎಲ್ರಿಗೂ ಖುಷಿ ಆಗುತ್ತೆ ಅಲ್ವಾ? ಸೊ ನೀವ ಸಣ್ಣ ಬುಟ್ಟಿಯಲ್ಲಿ ಇಟ್ಟಿರಂತಹ ಚಾಟ್ ಅನ್ನು ಈ ಗ್ರೇವಿ ಜೊತೆ ಮಿಕ್ಸ್ ಮಾಡಿ ತಿನ್ಬೇಕು. ನಾವು ಈ ಪಾನಿಪುರಿ, ಮಸಾಲ ಪುರಿ, ಸೇವ್ ಪುರಿ ಎಲ್ಲ ತಿಂತೀವಲ್ಲ ಅದೇ type. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಪಾನಿಪುರಿಯ ಪೂರಿಗೆ ಸ್ಟಫ್ ಮಾಡಿ ತಿನ್ಬೋದಾ? ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಒಂದು ಟ್ರೈ ಮಾಡಿದ್ದು, ನಂದು ಏನಾದರೂ ಎಕ್ಸ್ಪೆರಿಮೆಂಟ್ ಇಲ್ಲಿ ವರ್ಕ್ ಆಗುತ್ತಾ ಅಂತ. ಇಲ್ಲ ಅಲ್ಲ, ಸೇವ್ ಪುರಿ, ಬೇಲ್ಪುರಿ, ಸೇವ್ ಪುರಿ ಎಲ್ಲ ತಿಂತೀವಲ್ಲ ಅದೇ ಥರ. ಓಕೆ, ಎಸ್ ಶೆಫ್ ಮಿಥುನ್ ಹೇಳಿ. ಅವು ಮಿಕ್ಸ್ಚರ್ ಲೇಕಾಂಡು, ಮಿಕ್ಸ್ಚರ್ ಗ್ರೇವಿ ಪಾಡ್ ತಿನ್ಲೇಕಾಂಡು. ಸೊ ಮಿಕ್ಸ್ಚರ್ಗೆ ಒಂದು ಗ್ರೇವಿ ಪಾಡ್ ತಿನ್ಲೇಕಾಂಡು. ಸೊ ನೆಟ್ ಬಜಿಲ್ ಅವಲಕ್ಕಿ ದಾದಾಂಡಲ್ಲ ಒಂದು ಮೇಜರ್ ರೋಲ್ ಮೇಜರ್ ಅವೇ ಮಿಕ್ಸ್ಚರ್ದ ಬಜಿಲ್ ಇತ್ತು ಕಂಪ್ಲೀಟ್ ಆಗ ಅವಲಕ್ಕಿದ. ಎಸ್, ಸುದರ್ಶನ್ ಅವರು? ಮೇಜರ್ ಆಗಿ ಅವಲಕ್ಕಿಯೇ ಇದೆ ಇದರಲ್ಲಿ. ಹೌದು, ಅಂದ್ರೆ ಇದರಲ್ಲಿ ಮೈನ್ ಆಗಿ ಅಂತ ಒಂದು ನಮಗೆ, ನನ್ನ ಮನಸ್ಸಿಗೆ ಏನು ಹೋಗ್ತದೆ ಅಂತ ಹೇಳಿದ್ರೆ, ಯಾರೇ ಒಬ್ಬ ವ್ಯಕ್ತಿಗೆ ಈಗ ತುಂಬ ಜನ ಹೊರಗಡೆ ಚಾಟ್ಸ್ ಅಂಗಡಿ ಅದು ಇದು ಹಾಕಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಂತ ಒಬ್ಬ ವ್ಯಕ್ತಿಗಳಿಗೆ ಅವಲಕ್ಕಿಯಿಂದ ಉಪಯೋಗ ಮಾಡಿಕೊಂಡು ಈ ರೀತಿಯಾಗೆಲ್ಲ ಮಾಡಿ, ಈಗ ಸಂಜೆ ಹೊತ್ತಿನಲ್ಲೆಲ್ಲ ಜಾಸ್ತಿ ನಾವು ಚಾಟ್ಸ್ ತಿನ್ಲಿಕ್ಕೆ ಇಷ್ಟಪಡ್ತೇವೆ. ಎಕ್ಸಾಕ್ಟ್ಲಿ, ಹೌದು. ಅಂಥವರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಉಂಟು ಇದರಲ್ಲಿ. ಈ ರೀತಿಯಾಗೆಲ್ಲ ಮಾಡ್ಬೋದು ಅಂತೇಳಿ ಅನಿಸ್ತದೆ. ತುಂಬ ಒಳ್ಳೆ ಮಿಕ್ಸ್ಚರ್ನ ಥರ ಇದೆ. ಅದ್ರ ಜೊತೆಗೆ ನಮಗೀಗ ಚಾಟ್ಸ್ ಅದು ಆದರೂ ಕೂಡ ಸಿಂಪಲ್ ಆಗಿ ಹೇಳೋದು ಅಂತ ಹೇಳಿದ್ರೆ ಒಂದು ವಡೆ ಅಷ್ಟೇ. ಅದಕ್ಕೆ ನಾವೆಲ್ಲ ಸೇರಿಸಿ ತಿನ್ನುವಾಗ ಒಂದು ಸ್ವಲ್ಪ ಟೇಸ್ಟ್ ಅಂತ ಹೇಳಿಕೊಂಡು, ಅದೇ ರೀತಿಯಲ್ಲಿ ಇದು ಕೂಡ ಸೂಪರ್ ಚೆನ್ನಾಗಿದೆ. ಮಿಕ್ಸರ್ನ ರೀತಿಯಲ್ಲಿ ಇದ್ರೂ ಕೂಡ ಎಲ್ಲ ಸೇರಿಸಿ ತಿನ್ನುವಾಗ ಒಂದು ಟೇಸ್ಟ್. ಹಾಗೂ ತಿನ್ಕೋಬಹುದು, ಅದನ್ನು ನಾವು ಸೇವ್ ಮಾಡಿ ಇಟ್ಕೋಬಹುದು ಡಬ್ಬದಲ್ಲಿ ಹಾಕಿ. ಸೂಪರ್ ಆಗಿತ್ತು ಮೇಡಮ್. ಪ್ರೆಸೆಂಟೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಹೌದು, ಪ್ರೆಸೆಂಟೇಷನ್ ಅಂತೂ ಸಿಕ್ಕಾಬಿಟ್ಟು ದೂರದಿಂದ ನೋಡುವಾಗ ನಾವು ಅನಿಸುತ್ತೆ ಇದರಲ್ಲಿ ಏನೆಲ್ಲ ಇದೆಯಪ್ಪ ಅಂತ ಹೇಳಿ ಎಲ್ಲದರಲ್ಲೂ. ಸೊ ಮೇಡಮ್ ಏನಾದರೂ ಹೇಳಲಿಕ್ಕಿದೆಯಾ? ಖಂಡಿತ. ಪ್ರೆಸೆಂಟೇಷನ್ ಈ ಥರ ನೋಡುವಾಗ ತುಂಬ ಚೆನ್ನಾಗಿದೆ, ನೋಡಿದ ತಕ್ಷಣ ಹೊಟ್ಟೆ ತುಂಬಿ ಬಿಡಬೇಕು. ಬಟ್ ಚಾಟ್ ಅಂತ ನೀವು ಪ್ರೆಸೆಂಟ್ ಮಾಡುವಾಗ ಅದು ಒಟ್ಟಿಗೆ ಇದ್ದರೆ ಬೆಟರ್. ಸಪ್ರೇಟ್ ತೆಗೆದು ಹೀಗೆ ತಿನ್ನುವಾಗ ಮಿಕ್ಸ್ಚರ್ ಜೊತೆಗೆ ಒಂದು ಗ್ರೇವಿ ತಿಂದಾಗೆ ಅನ್ನಿಸ್ತಾ ಇದೆ. ಓಕೆ, ಅದನ್ನು ನೀವು ಪ್ರೆಸೆಂಟ್ ಮಾಡುವಾಗ ಅದು ಒಟ್ಟಿಗೆ ಏನಾದರೂ ನೀವು ಪ್ರೆಸೆಂಟ್ ಮಾಡಿದರೆ ಒಂದೇ ಪ್ಲೇಟಲ್ಲಿ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಬಹುಶಃ ಆಗ ಅದರ ಎಕ್ಸಾಕ್ಟ್ ಟೇಸ್ಟ್ ಸಿಗ್ತಾಯಿತ್ತು. ಈಗ ಏನಾಗ್ತಾ ಇದೆ, ಅದು ಬೇರೆ ಇದು ಬೇರೆ ಆಗ್ತಾಯಿದೆ. ಅದು ಖಾಲಿ ಮಿಕ್ಸ್ಚರ್ ಥರ ಟೇಸ್ಟ್ ಬರ್ತಾ ಇದೆ. ಆಗ ಉಪ್ಪು ಕಮ್ಮಿ ಅನಿಸುತ್ತೆ. ಇದರಲ್ಲಿ ಗ್ರೇವಿದೆ, ಒಂದು ಬಟಾಣಿ ಗ್ರೇವಿ ಥರನೇ ಅನಿಸ್ತಾ ಇದೆ. ಸೊ ಒಟ್ಟಿಗೆ ಪ್ರೆಸೆಂಟ್ ಮಾಡಿದರೆ ಸೂಕ್ತವಾಗಿ. ಈ ಥರ ನೋಡುವಾಗ ತುಂಬ ಅಪೀಲಿಂಗ್, ಇಟ್ಸ್ ವೆರಿ ಅಪೀಲಿಂಗ್. ಬಟ್ ಆ್ಯಸ್ ಅ ಡಿಶ್ ನೀವು ಪ್ರೆಸೆಂಟ್ ಮಾಡುವಾಗ ಒಟ್ಟಿಗೆ ಬೇಕಿತ್ತು. ಸೂಪರ್. ಸೊ ಏನೇ ಆಗಿರಲಿ, ಪ್ಲಸ್ ಮೈನಸ್ ಮೂವರು ವಿಭಿನ್ನವಾದಂತಹ ಒಂದು ಕಮೆಂಟ್ಸ್ ಕೊಟ್ಟರು. ಹೇಗೆ ಅನಿಸ್ತು ತಮಗೆ? ಖುಷಿ ಆಯಿತು. ಸೊ ನೋಡುವ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಈ ಒಂದು ಸೆಟ್ಟಲ್ಲಿರುವಂತಹ ಕಡೆಯ ಕಂಟೆಸ್ಟೆಂಟ್ ಇದ್ದಾರೆ. ಸೊ 4th ಕಂಟೆಸ್ಟೆಂಟ್. ಸೊ ಅವರನ್ನು ಕರೆಯುವ. ಎಸ್ ಮೇಡಮ್. ಓಹೋ, ಬರಲಿ ಅವಲಕ್ಕಿ, ಅದು ಕೂಡ ನಾನ್ ವೆಜ್ ಕ್ಯಾಟಗರಿಯಲ್ಲಿ. ಏನು ಮೇಡಮ್ ಇದು ಹೆಸರು? ಅವಲಕ್ಕಿ ಚಿಕನ್ ಬಿರಿಯಾನಿ. ಹಾ, ಫೈನಲಿ ಅವಲಕ್ಕಿಯ ಚಿಕನ್ ಬಿರಿಯಾನಿ. ಚಿಕನ್ ಇದೆ, ಅವಲಕ್ಕಿಯಲ್ಲಿ ಅಕ್ಕಿ ಬದಲಿಗೆ ಅವಲಕ್ಕಿ ಇದೆ. ಸೂಪರ್. ರಿಯಲಿ ಯಾರು ಹೇಳಲಿಕ್ಕಿಲ್ಲ ಇದು ಅವಲಕ್ಕಿಯಲ್ಲಿ ಮಾಡಿರುವಂಥದ್ದು. ಬೈ ನೋಡ್ಲಿಕ್ಕೆ ಆ ಥರ ಇದೆ. ಸೊ ಇದು ನಾನೇ ಕೊಟ್ಟು ಬರ್ತೇನೆ, ಅಲ್ಲದ್ರೆ ಕೊಡ್ಲಿಕ್ಕೆ ಬೇಡ ನನಗೆ. ಬಟ್ ಏನು ಮಾಡೋದು, ಕೊಡ್ಬೇಕಲ್ವಾ, ಪಾಯಿಂಟ್ ಸಿಗಬೇಕು. ಎಸ್, ಓಕೆ. ಸೊ ಇದು ನಾನು ವೆಯ್ಟ್ ಮಾಡ್ತಾ ಇದ್ದಂಥದ್ದು. ಸೊ ಕಷ್ಟದಲ್ಲಿ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಇದರ ಲುಕ್ ಆ ಥರ ಇದೆ. ಬಟ್ ಎನಿವೆ, ನೀವು ಟೇಸ್ಟ್ ನೋಡ್ಕೊಂಡು ಆಮೇಲೆ ರಿಟರ್ನ್ ಹಾಗೇನೆ ಬಂದ್ರೆ ಆಯ್ತು. ಓಕೆ, ಎಸ್. ಬದಲಿಗೆ ದಪ್ಪ ಅವಲಕ್ಕಿಯನ್ನು ಉಪಯೋಗ. ಹೌದು, ವೆಜ್ ಮಾಡ್ತೇನೆ ಅಂತ ಹೋದೆ, ಮತ್ತೆ ಡಿಫ್ರೆಂಟ್ ಇರ್ಲಿ ಅಂತ ಚಿಕನ್. ಇರ್ಲಿಯಪ್ಪ, ನಂಗೆ ಖುಷಿ ಆಯ್ತು ನೀವು ನಾನ್ ವೆಜ್ ಮಾಡಿದ್ದು. ಇರ್ಲಿ, ಅದ್ರಲ್ಲಿ ಅಂತ ದೊಡ್ಡ ವಿಷಯ ಇಲ್ಲ. ವೆಜ್ ಮಾಡ್ಲಿಕ್ಕೆ ಯಾರು ಹೇಳಿಲ್ಲ, ನಾನ್ ವೆಜ್ ಮಾಡಿ ತೊಂದರೆ ಇಲ್ಲ. ವೆಜ್ ಅವರು ಬಟ್ಟಿದ್ದಾರಲ್ಲ. ಓ, ಸುದರ್ಶನ್ ಸರ್ ಅವರಿಗೋಸ್ಕರ ಆ ತರ ಮಾಡಿದ್ವಿ. ಬಟ್ ಎನಿವೆ ಸೊ ಈ ಟೇಸ್ಟ್ ತೋರಿದ್ದಾರೆ ನೀವು ಅಲ್ಲ, ಟೇಸ್ಟ್ ನೋಡೋದಿಲ್ಲ. ಆದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಮಗೀಗ ಉಪಯೋಗ ಮಾಡುವಾಗೆ ವೆಜ್ ಡಿಶಸ್ ಅಲ್ಲಿ ಉಪಯೋಗ ಮಾಡ್ತಾರೆ. ಇದೀಗ ಒಂದು ಹೊಸತೊಂದು ಇದರ ಜೊತೆ ಕೂಡ ಉಪಯೋಗ ಮಾಡ್ತದೆ ಅಂತ ಹೇಳಿಕೊಂಡು ಒಂದು ತೋರಿಸುವಂತ ಒಂದು ಅವರು ಪ್ರಯತ್ನ ಮಾಡಿದ್ದಾರೆ. ಖಂಡಿತವಾಗಿ ಒಳ್ಳೆ ಒಂದು ವಿಷಯ. ಕರೆಕ್ಟ್. ನನ್ಗನ್ಸುತ್ತೆ
ಇಬ್ಬರಿಗೆ ಕ್ರೆಡಿಟ್ ಹೋಗುತ್ತೆ. ಒಂದು ಮೇಡಮ್ಗೆ ಟ್ರೈ ಮಾಡಿದಕ್ಕೆ, ಇನ್ನೊಂದು ಆ ಅನ್ನದ ಕನ್ಸಿಸ್ಟೆನ್ಸಿ ಕೊಟ್ಟಂತಹ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿಗೆ. ಸೊ ಹಾಗಿರುವಾಗ ಎಲ್ರಿಗೂ ರೆಕಮೆಂಡ್ ಮಾಡಬಹುದು ಅಲ್ವಾ? ಈ ಅವಲಕ್ಕಿ ಮನೆಯಲ್ಲಿ ಮಾಡಿದ್ದೆ, ಎಲ್ಲರಿಗೂ ಖುಷಿ ಆಯ್ತು. ಖುಷಿ ಆಯ್ತು, ಫುಲ್ ಗಮ್ಮತ್ತಾಯ್ತು ಎಲ್ರಿಗೂ. ಎಸ್. ಸೊ ಫೈನಲಿ ಶೆಫ್ ಮಿಥುನ್, ನೀವು ನಂಗೆ ಸ್ಟಾರ್ಟಿಂಗ್ ಕೊಟ್ಟಂತಹ ಒಂದು ಹೈಪ್ ಕೊಟ್ಟಿದ್ರಿ, ಅವಲಕ್ಕಿಯಲ್ಲಿ ಬಿರಿಯಾನಿಯೂ ಆಗುತ್ತೆ ಅಂತ ಹೇಳಿ. ಫೈನಲಿ ಬಿರಿಯಾನಿ ಇಸ್ ಯೋ. ಸೊ ಹೇಳಿ ಹೇಗ್ ಇದೆ ಇಂಚೊಣ್ಣೆ ತೊಂಜಿ ಬಾರಿ ಇಡಂಡು. ಓಕೆ ಸೂಪರ್. ತೊಟ್ಟಿಗೆ ಪೂರ ಸರ್ವ್ ಮಂತಿನ ಪ್ರೆಸೆಂಟೇಷನ್ ಬಾರಿ ಇಡಂಡು. ಓಕೆ. ಇನ್ನೊಂದು ಅದ್ಭುತ ಅಂತ ಹೇಳಬೇಕು ಅಂತ ಹೇಳಿದ್ರೆ ಬಿರಿಯಾನಿ ಇಷ್ಟು ಬೇಗ ಆಯ್ತಲ್ಲ ಅಂತ ಇನ್ನೂ ಆಶ್ಚರ್ಯ. ಅವರು ಬಿರಿಯಾನಿ ಅಂತ ಹೇಳಿದಾಗ ಇದು ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಅಂತೇಳಿ ತುಂಬ ಜಟ್ಪಟ್ 20 ಮಿನಿಟ್ಸಲ್ಲಿ ಆಗ್ತಂತ ಹೇಳಿದ್ರೆ ಅದು ಅದ್ಭುತವೇ ಅಲ್ವಾ? ಖಂಡಿತ ಅವಲಕ್ಕಿಯಲ್ಲಿ ಆದಂತಹ ಒಂದು ಅದ್ಭುತ ಇದು. ಚಿಕನ್ ಕೂಡ ಪರ್ಫೆಕ್ಟ್ಲಿ ಬಂದಿದೆ. ಹೊರಗಡೆ ಈಗ ಹೊರಗಡೆ ರೆಸ್ಟೋರೆಂಟ್ ಇದರಲ್ಲೆಲ್ಲ ಈ ಥರದ್ದೊಂದು ಟ್ರೈ ಮಾಡ್ಬೋದು ಅನಿಸ್ತದೆ. ಖಂಡಿತ ಟ್ರೈ ಮಾಡ್ಬೋದು. ಬಿಕಾಸ್ ನೀವು ಬಿರಿಯಾನಿ ಅಂತ ಹೇಳಿದ್ರೆ ಯೂಶ್ವಲಿ ಮಾಡುವಂಥದ್ದು ಬಾಸ್ಮತಿಯಿಂದ. ಹೌದು. ಸೊ ಬಾಸ್ಮತಿ ಅದು ಪರ್ ಕೆಜಿ ಕಾಸ್ಟ್ಲಿ ಅಂತ ಅನ್ಸುತ್ತೆ. ಏನು ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಅವಲಕ್ಕಿ ಇರುತ್ತೆ, ಜಟ್ಪಟ್ಟಾಗಿ ಮಾಡ್ಕೊಳ್ಬೋದು ಅಲ್ವಾ? ಎಷ್ಟು ಚೆನ್ನಾಗಿರುವಂತ ಐಡಿಯಾ ಇದು. ಸೀರಿಯಸ್ಲಿ ಅವಲಕ್ಕಿಯನ್ನು ಹಾಕೊಂಡು ಒಂದು ರಪ್ಪ ಬಿರಿಯಾನಿ ಅಲ್ವಾ? ಸೂಪರ್, ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್, ಬಿರಿಯಾನಿ ಅಂತೂ ಏಕ್ದಮ್ ಸೂಪರ್. ಯಾವುದೇ ಹೈದರಾಬಾದಿ, ಪಂಜಾಬಿ, ಇನ್ನು ಎಲ್ಲೆಲ್ಲಿದ್ದು ಬಿರಿಯಾನಿಗಿಂತ ಅವಲಕ್ಕಿ ಬಿರಿಯಾನಿ ಅಂತೂ ಸಖತ್ತಾಗಿದೆ. ಆ್ಯಂಡ್ ಮತ್ತೆ ವೆರೈಟಿ ಆದಂಥ ಅವಲಕ್ಕಿಯ ಈ ಖಾದ್ಯಗಳು ಸೂಪರ್. ಸೊ ಮತ್ತಷ್ಟು ಖಾದ್ಯಗಳು ಬರುತ್ತೆ ಇನ್ನು ಬರುವಂತಹ ನೆಕ್ಸ್ಟ್ ಕಂಟೆಸ್ಟೆಂಟ್ಗಳ ಜೊತೆ. ಸೊ ಅಲ್ಲಿ ತನಕ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಸೊ ವಿರಾಮದ ನಂತರ ಮತ್ತೊಮ್ಮೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ಪ್ರಸ್ತುತಪಡಿಸ್ತಿರುವಂತಹ ಅವಲಕ್ಕಿಯಲ್ಲಿ ತಯಾರಿಸುವಂತಹ ವಿಭಿನ್ನವಾದ ಮತ್ತು ವಿಶಿಷ್ಟವಾದ ರುಚಿಕರವಾದಂತಹ ಖಾದ್ಯಗಳ ಸ್ಪರ್ಧೆ ಅವಲಕ್ಕಿ ಅದ್ಭುತ, ವಿಚ್ ಇಸ್ ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಹಾಗೆಯೇ ಕೋ ಸ್ಪಾನ್ಸರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜುವೆಲ್ಲರ್ಸ್ ಮತ್ತು ಸಾಯಿ ಓಷನ್ ಮಾರ್ಟ್. ಹಾಗೆಯೇ ಇಷ್ಟು ಸುಂದರವಾದಂತಹ ಅದ್ಭುತವಾದಂತಹ ಅಡುಗೆ ಕೋಣೆಯ ಒಂದು ವೆನ್ಯೂ ಪಾರ್ಟ್ನರ್ ಆಗಿದ್ದಾರೆ. ದಟ್ ಈಸ್ IDS ಇಂಡಿಯನ್ ಡಿಸೈನ್ ಸ್ಕೂಲ್, ಜೊತೆಗೆ ಮಾಸ್ಟರ್ ಕ್ಲಾಸ್, ಹಾಗೆಯೇ ಫಾರ್ಮ್ ಬುಟಿಕ್. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆರ್ ಸ್ಪಾನ್ಸರ್ಸ್. ಹಾಗೆಯೇ ನನ್ನ ಔಟ್ಫಿಟ್ ಬಂದ್ಬಿಟ್ಟು, ಹಾಗೆಯೇ ಜಡ್ಜಸ್ಗಳ ಔಟ್ಫಿಟ್ ಬಂದ್ಬಿಟ್ಟು ವಿಚ್ ಇಸ್ ಕರ್ಟಸಿಡ್ ಬೈ ದಟ್ ಈಸ್ ಮಂತ್ರ IXC ಫ್ಯಾಷನ್ ವಿಲ್ಲಾ. ಥ್ಯಾಂಕ್ಸ್ ಟು ಆಲ್ ಆರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ಪ್ರತಿ ಸಲ ಹೇಳ್ತಾ ಇರ್ತೇವೆ, ಈ ಅಕ್ಕಿಯಲ್ಲಿ ಅಥವಾ ಇನ್ಯಾವುದರಲ್ಲೂ ಮಾಡುವಂತಹ ಆಹಾರ ಪದಾರ್ಥಗಳಿಗಿಂತ ಅವಲಕ್ಕಿಯಲ್ಲಿ ಮಾಡಿದಂಥದ್ರಲ್ಲಿ ವೆರೈಟಿನೂ ಬರುತ್ತೆ, ಜೊತೆಗೆ ಹೆಲ್ದಿನೂ ಆಗಿರುತ್ತೆ, ಡಯಟ್ ಕಾನ್ಷಿಯಸ್ನವರಿಗೆ ಇನ್ನೂ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರು ಸ್ಪೆಷಲಿ ಆಗಿ ಅವಲಕ್ಕಿಯಲ್ಲಿ ಬೇರೆ ಬೇರೆ ಬಗೆಗಳನ್ನು ತಂದಿದ್ದಾರೆ. ಸೊ ಅದು ದಪ್ಪ ಅವಲಕ್ಕಿ, ತೆಳು ಅವಲಕ್ಕಿ, ಬಿಳಿ ಅವಲಕ್ಕಿ, ಕೆಂಪು ಅವಲಕ್ಕಿ, ಈ ಥರ. ಸೊ ಹಾಗಿರುವಾಗ ಈ ಅವಲಕ್ಕಿಯನ್ನು ಬಳಸ್ಕೊಂಡು ನಮ್ಮ ಮುಂದಿನ 4 ಜನ ಕಂಟೆಸ್ಟೆಂಟ್ಗಳು ಏನು ಮಾಡ್ತಾರೆ ಸೊ ನೋಡುವ. ಸೊ ಲೆಟ್ಸ್ ವೆಲ್ಕಮ್ ನೆಕ್ಸ್ಟ್ 4 ಕಂಟೆಸ್ಟೆಂಟ್ಸ್ ಪ್ಲೀಸ್. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದೆ. ಅದೆಷ್ಟೋ ಬಾರಿ ನಮ್ಮ ಅಡುಗೆ ಕೋಣೆಯಲ್ಲಿ ಸಿಗ್ತಾ ಇದ್ವಿ, ಇವತ್ತು ಸ್ಪರ್ಧೆ ಅಡುಗೆ ಕೋಣೆಯಲ್ಲಿದ್ದೇವೆ. ಸೊ ಮೇಡಮ್, ತಮ್ಮ ಹೆಸರು? ನಾನು ಧನ್ಯಲತಾ, ಟೀಚರ್ ಆಗಿದ್ದೇನೆ. ಓಕೆ. ಇವತ್ತು ನಮ್ಮ ಈ ಕಾಂಪಿಟಿಷನ್ನಲ್ಲಿ ಅವಲಕ್ಕಿ ಕಾರ್ನ್ ಕಡಬು ಮಾಡ್ತಾ ಇದ್ದೇನೆ. ಅವಲಕ್ಕಿ ಎಂಬುದು ಒಂದು ಅತ್ಯಂತ ಒಂದು ಶ್ರೇಷ್ಠವಾದ, ಪುರಾಣದಲ್ಲಿಯೂ ಗೊತ್ತುಂಟು, ಕೃಷ್ಣನಿಗೆ ಅತ್ಯಂತ ಪ್ರೀತಿ ಇರುವಂಥದ್ದು. ಅಲ್ಲದೆ ಇದು ತುಂಬಾ ಪೊಟ್ಯಾಷಿಯಂನಿಂದ ತುಂಬಿದಂತಹ ಒಂದು ವಸ್ತು, ಬ್ರೈನಿನ ಹೆಲ್ತಿಗೆ ಅತ್ಯಂತ ಉತ್ತಮ. ಅದರಿಂದಾಗಿ ಮಕ್ಕಳಿಗೆ ವಾರದಲ್ಲಿ 1 ಸತಿ ಆದರೂ ಅವಲಕ್ಕಿಯಿಂದ ಏನಾದ್ರೂ ಒಂದು ಖಾದ್ಯ ಮಾಡಿ ಕೊಡಬೇಕು. ಯಾಕಂತ ಹೇಳಿದ್ರೆ ಅವ್ರು ಹೇಳಿದಂತಹ 2 ಪಾಯಿಂಟ್ಸ್ಗಳು ತುಂಬಾ ವೆಯ್ಟೆಡ್ ಇದೆ. ಒಂದು, ಈ ಅವಲಕ್ಕಿಗೆ ಪುರಾಣದಲ್ಲೂ ಕೂಡ ಇತಿಹಾಸ ಇದೆ. ಸೊ ಭಗವಂತ ಶ್ರೀಕೃಷ್ಣ ಇವರಿಗೂ ಕೂಡ ಪ್ರಿಯವಾದಂಥದ್ದು, ಜೊತೆಗೆ ಈ ಎನರ್ಜಿ ಬಿಲ್ಡ್ ಮಾಡುವಂಥದ್ದು, ನೆನಪು ಶಕ್ತಿಗೆ ಈ ಯೂಸ್ ಬೀಳುತ್ತೆ. ವಂಡರ್ಫುಲ್ ಮೇಡಮ್. ಮೇಡಮ್, ತಮ್ಮ ಹೆಸರು? ವಾಣಿ ಉಪೇಂದ್ರ ಅಂತ. ಓಕೆ, ಪಡಿಲಿಂದ ಬಂದಿದ್ದೀರಾ. ಸೊ ವೆಲ್ಕಮ್ ನಮ್ಮ ಈ ಅವಲಕ್ಕಿ ಅದ್ಭುತಕ್ಕೆ. ಹಾಗಿರುವಾಗ ಹೇಗೆ ಅನಿಸ್ತಾ ಇದೆ ಮೇಡಮ್, ಇವತ್ತು ಫಸ್ಟ್ ರೌಂಡ್ ಅಲ್ಲಿ ಇದ್ದೀರಾ? ಸ್ವಲ್ಪ ಎಕ್ಸೈಟ್ಮೆಂಟ್, ಸ್ವಲ್ಪ ನರ್ವಸ್. ಓಕೆ, ಎಕ್ಸೈಟ್ಮೆಂಟ್, ನರ್ವಸ್ ಕಂಟೆಸ್ಟೆಂಟ್ ಗಳನ್ನ ನೋಡಿದಾಗಲ್ಲ ಜಡ್ಜಸ್ ಗಳನ್ನ ನೋಡಿದಾಗ? ಇಲ್ಲ, ಜಡ್ಜಸ್ ಅನ್ನಿಲ್ಲ, ಅವ್ರದ್ದು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ತಾರೆ. ಟೆನ್ಷನ್ ಇಲ್ಲ. ಮೇಡಮ್ ಹೊಸಬ್ರು, ಇವರು
ತೊಂದರೆ ಇಲ್ಲ. ಸೂಪರ್. ಮೇಡಮ್ ತಮ್ಮ ಹೆಸರು? ಸೌರಭ ಪಡೀಲಿಂದ. ಓಕೆ, ಸೊ ಹೇಗೆ ಅನಿಸ್ತಾ ಇದೆ ಇವತ್ತು? ತುಂಬಾ ಖುಷಿ ಆಗ್ತಿದೆ. ಖುಷಿ ಆಗ್ತಾ ಇದೆ. ಸೊ ಫುಲ್ ಪ್ರಿಪೇರ್ ಆಗಿ ಬಂದಿದ್ದೀರಾ? ಟೆನ್ಷನ್ ಇದೆಯಾ? ಸ್ವಲ್ಪ. ಜಡ್ಜಸ್ಗಳು ಏನು ಹೇಳುವರು ಅಂತ ಟೆನ್ಷನ್ ಇದೆಯಾ? 20 ನಿಮಿಷದಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ. ಸೂಪರ್, ಆಲ್ ದ ಬೆಸ್ಟ್. ಮೇಡಮ್ ತಮ್ಮ ಹೆಸರು? ವಿನುತಾ, ಅಶೋಕ್ ನಗರದಿಂದ. ಓಕೆ, ಸೊ ಆಡಿಷನ್ಗೆ ಪ್ರಿಪೇರ್ ಆಗಿ ಬಂದಿದ್ರಿ, ಸೆಲೆಕ್ಟ್ ಆಯ್ತು ಅಂತ ಗೊತ್ತಾದ ನಂತರ ಹೇಗೆ ಪ್ರಿಪೇರ್ ಆಗಿ? ನಾನು ಇಂಥ ಪ್ರೋಗ್ರಾಮ್ಗೆ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡೋದು, ಹಾಗೆ ಸ್ವಲ್ಪ ನರ್ವಸ್ನೆಸ್ ಇದೆ. ಅದು ಖುಷಿಯಾಗಿದೆ. ಅಂದರೆ 180 ಕಂಟೆಸ್ಟೆಂಟ್ ಅಲ್ಲಿ ನಾನು ಒಬ್ಳು ಸೆಲೆಕ್ಟ್ ಆಗಿದ್ದೀನಲ್ಲ, ನನಗೆ ಅದು ತುಂಬ ಖುಷಿಯಾಗಿದೆ. ಸೂಪರ್. ಸೊ ಆ ಕಾನ್ಫಿಡೆನ್ಸ್ ಬೇಕು ಅಲ್ವಾ? ಸೊ ಅದೇ ಕಾನ್ಫಿಡೆಂಟ್ ಅಲ್ಲಿ ಈ ಫಸ್ಟ್ ರೌಂಡ್ ಅಲ್ಲಿ ಚೆನ್ನಾಗಿ ನಿಮ್ಮ ಕಾಂಪಿಟೇಷನ್ ಕೊಡಿ. ಓಕೆ, ಸೊ ವೆರಿ ಸಿಂಪಲ್, 20 ನಿಮಿಷ ಇರುತ್ತೆ. ಅವಲಕ್ಕಿ ಇಸ್ ದ ಕಿಂಗ್. ಓಕೆ, ಅವಲಕ್ಕಿಯನ್ನೇ ಯೂಸ್ ಮಾಡಿಕೊಂಡು ಅದೇ ಮೇನ್ ಇಂಗ್ರೀಡಿಯೆಂಟ್ ಆಗಿ ಒಂದು ವಿಭಿನ್ನವಾದಂಥ ಪದಾರ್ಥ ಅಥವಾ ಖಾದ್ಯ ಅಥವಾ ತಿಂಡಿ ತಿನಿಸು ತಯಾರಿಸುವಂಥದ್ದು. ಓಕೆ, ನಿಮ್ಮ ಪೊಸಿಷನ್ಸ್ಗಳಿಗೆ ಹೋಗ್ಬೋದು. ಸೊ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಬಳಸ್ಕೊಂಡು ಈಗ ಖಾದ್ಯ ತಯಾರಿಸ್ತಾರೆ. 20 ನಿಮಿಷ ಅಷ್ಟೇ ಇದೆ ಮೇಡಮ್. ಸೊ ಇದು ನಿಮಗೋಸ್ಕರ, ನೀವು ಬಳಸ್ಬೋದು. ಆ್ಯಂಡ್ ಜೊತೆಗೆ ನಿಮ್ಮ ಎಲ್ಲರ ಟೈಮ್ 20 ನಿಮಿಷದ ಕಾಲಾವಕಾಶ ಇನ್ ಸ್ಟಾರ್ಟ್ಸ್ ವಿತ್ 3, 2, 1 ಗೋ. ಕಮ್ ಆನ್. ಎಸ್ ಮೇಡಮ್, ಅವಲಕ್ಕಿ ಜೊತೆ ಜೋಳ ಯೂಸ್ ಮಾಡ್ತಿದ್ದೇನೆ. ಜೋಳ ಸಹ ಒಂದು ಅತ್ಯಂತ ವಿಟಮಿನ್ ಸಿ. ಸೊ ಇದು ಏನು ಮಾಡ್ತಾ ಇದ್ದೀರಾ? ನಾನು ಜೋಳದೊಟ್ಟಿಗೆ ಅವಲಕ್ಕಿಯನ್ನು ಸೇರಿಸಿ ಒಂದು ಟ್ರೆಡಿಷನಲ್ ಅಂತ. ಓಕೆ, ಸೂಪರ್. ಅದರೊಟ್ಟಿಗೆ ಇದು ಮಕ್ಕಳಿಗೆ ಕೊಟ್ಟರೆ ಅತ್ಯಂತ ಉತ್ತಮ, ದೊಡ್ಡವರು ತಿನ್ಬೋದು ಅಲ್ವಾ? ನೈಸ್, ಸೂಪರ್. ಎನಿವೆ, ಆಲ್ ದ ಬೆಸ್ಟ್ ಮೇಡಮ್. ಟೆನ್ಷನ್ ಏನಾದರೂ ಆಗ್ತಾ ಇದೆ ಮೇಡಮ್? ಸ್ವಲ್ಪ ಟೆನ್ಷನ್ ಮಾಡಬೇಡಪ್ಪ, ಬಿಂದಾಸ್ ಮಾಡಿ, ಆರಾಮ್ಸೆ ಆಗುತ್ತೆ. ತಾವು ಸ್ವೀಟ್ ಮಾಡ್ತಾ ಇರೋದಾ? ಅವಲಕ್ಕಿ ಕೇಕ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಕೇಕ್ 20 ನಿಮಿಷದಲ್ಲಿ? ಓ, ಸೊ ಜಡ್ಜಸ್ಗಳಿಗೂ ಕೂಡ ಒಂಥರ ಶಾಕಿಂಗ್ ಅಲ್ವಾ? ಕೇಕ್ ಮಾಡಬೇಕಾದ್ರೆ ಶೆಫ್ ಮಿಥುನ್ ಅವರೇ ಎಷ್ಟು ಡಿಗ್ರಿ, ಏನು ಟೈಮ್, ಆ ಥರ ಏನಾದರೂ ಬೇಕಾ ಅಲ್ವಾ? ಸೊ ಆ ಥರ ಕೇಕ್ ಇದು ಡಿಗ್ರಿಯಲ್ಲೆಲ್ಲ ಇಲ್ಲ ಕೇಕ್ ಇಲ್ಲ, ಹೀಗೇನೆ ಯೂಶ್ವಲಿ. ಹೇಗೆ ಶೆಫ್ ಮಿಥುನ್ ಅವರೇ, ಅಂದರೆ ಒಂದು ಸಿಂಪಲ್ ಕೇಕ್ ಮಾಡಬೇಕಾದ್ರೆ ಎಷ್ಟು ಟೈಮ್ ತಗೊಳ್ತಾರೆ? ವಾಟ್ ನಮ್ದು ಕೇಕ್ ಮನ್ಪೇರಂತೆ ಮೋಸ್ಟ್ಲಿ 15 ಮಿನಿಟ್ಸ್ ಬೋರ್ಡ್, 15 to 20 minutes ಬೋರ್ಡ್. ಓಕೆ, ಫೈನ್. ಸೊ ಅವಲಕ್ಕಿಯನ್ನು ಯೂಸ್ ಮಾಡ್ಕೊಂಡು ಕೇಕ್. ಸೂಪರ್. ಮೇಡಮ್, ಮನೆಯಲ್ಲಿ ಯಾವ್ದಾದ್ರು ಇಷ್ಟು ಫಾಸ್ಟ್ ಅಡುಗೆ ಮಾಡಿದ್ದೀರಾ? ಇದನ್ನೇ ಮಾಡಿದ್ದೀರಾ? ಇದನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ? 3-4 ಸಲ ಮಾಡಿದ್ದೀರಾ. ಯಾರಿಗೆ ಜಡ್ಜ್ಮೆಂಟಿಗೆ ಕೊಟ್ರಿ? ಮನೆಯವರಿಗೆ, ತಮ್ಮ ಯಜಮಾನರಿಗೆ ಕೊಟ್ರಿ. ಏನು ಹೇಳಿದ್ರು? ಟೇಸ್ಟಿ ಆಗಿದೆ ಅಂತ ಹೇಳಿದ್ರು. ಬಿಡಿ. ಸೊ ಯಜಮಾನ್ರಂತೂ ಪಾಸ್ ಮಾಡಿದ್ದಾರೆ. ಸೊ ಆಗಿರುವಾಗ ಏನು ಗೊತ್ತಿಲ್ಲ ಜಡ್ಜಸ್ಗಳ ಒಂದು ರುಚಿಯಲ್ಲಿ ಹೇಗೆ ಹಿಡಿಸುತ್ತೆ ಅಂತ ಹೇಳಿ ನೋಡುವ. ಅನಿಸ್ತಾರ ಇನ್ನೊಂದು ಗಡಿ 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 ಬಂದದ್ದು, ಈ ತುಂಡು ಆ ತುಂಡು ಬಂದು ಟೆನ್ಷನ್ ಕೊಡುವುದಿಲ್ಲ ಜೊತೆ. ಆಲೂಗೆಡ್ಡೆ ಇಟ್ಟಿದ್ದೀರಲ್ಲ? ಇದು ವೆಜಿಟೇಬಲ್ ಇದೆ ಮೇಡಮ್ ಇದರಲ್ಲಿ, ಜೊತೆಗೆ ಅವಲಕ್ಕಿನೂ ಇದೆ, ಪ್ಲಸ್ ಕರ್ಡ್ ಹಾಕಿದ್ರಿ. ಓಕೆ, ಇದೊಂಥರ ಹೇಗೆ ಸ್ವೀಟಾ ಅಥವಾ ಖಾರನಾ? ಇದು ಏನು ಸ್ವೀಟ್, ನಾನು ಇದಕ್ಕೆ ಏನು ಹಾಕೋದಿಲ್ಲ, ಬಟ್ ಕಾರ್ನೇ ಒಂದು ಸ್ವೀಟ್ನೆಸ್ ಕೊಡ್ತದೆ ಇದಕ್ಕೆ. ಹೌದು, ಅವಲಕ್ಕಿ ಮತ್ತು ಕಾರ್ನ್ ಮತ್ತು ಎಲ್ಲ ವೆಜಿಟೇಬಲ್ಸ್ ಹಾಕೋದು ಹೇಳಿದರೆ ಅದು ವೆಜಿಟೇಬಲ್ಸ್ ಸಹ ಒಂದು ಗೊತ್ತುಂಟಲ್ಲ, ವೆಜಿಟೇಬಲ್ಸ್ ಅಂತ ತಿನ್ಬೇಕಂತ ಮಕ್ಕಳಿಗೆ ಹೆಚ್ಚಾಗಿ ನಾನು ಮಾಡಿ ಕೊಡಬೇಕಂತ ನಾನು. ಯಾಕೆ ಹೇಳಿದರೆ ನಾನು ಮೊದಲೇ ಹೇಳಿದೆ, ಅವಲಕ್ಕಿಯಲ್ಲಿ ಒಳ್ಳೆ ಪೊಟ್ಯಾಷಿಯಮ್ ಉಂಟು, ಎಲ್ಲ ಈ ಕಾರ್ನಲ್ಲಿ ವಿಟಮಿನ್ ಸಿ ಉಂಟು, ಮತ್ತು ಗ್ರೀನ್ ಪೀಸ್ ಎಲ್ಲ ವಿಧದ ವೈಟಮಿನ್ಸ್ ಎಲ್ಲ ಇರುವಂಥ ಈ ಇದನ್ನು ಪ್ರೋಟೀನ್ ಮಕ್ಕಳಿಗೆ ಕೊಟ್ಟರೆ ಭಾರಿ ಒಳ್ಳೆ. ಈಗ ನಾನು ಇದನ್ನು
ಈ ಕಾರ್ನಿನ ಎಲೆಯಲ್ಲೇ ಮಾಡ್ತಾ ಇದ್ದೇನೆ. ಹಾ, ಅದು ಸ್ಪೆಷಾಲಿಟಿ ಅದೊಂದು ಸ್ಪೆಷಾಲಿಟಿ. ಅದೊಂದು ಸ್ಪೆಷಾಲಿಟಿ. ಇದು ಕ್ಯಾಟಗರಿ ನಮ್ಮ ಸುದರ್ಶನ್ ಸರ್ ಅವರ ಕ್ಯಾಟಗರಿ ಏನಿದೆ, ಹೆಕ್ಕಿ ತನ್ನಿ ಮಾಡಿ ಮುಗಿಸಿ ಅಂತ ಹೇಳಿ. ಬಟ್ ಎನಿವೇ ಮೇಡಮ್, ನೀವು ಕೂಡ ನೋಡಿರ್ಬೋದು ಅವರ ವಿಡಿಯೋಸ್. ನಾನು ಅವರ ಫಾಲೋವರ್. ಓ ಸೂಪರ್. ಅವರದನ್ನೆಲ್ಲ ಮಾಡ್ತೇನೆ. ಸೊ ಸುದರ್ಶನ್ ಅವರು ಏನು ಹೇಳ್ತೀರಾ? ಒಳ್ಳೆಯ ಒಂದು ಟ್ರೆಡಿಷನಲ್ ಐಟಮ್ ಅನ್ನು ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ. ಅವರು ಈಗಾಗಲೇ ಹೇಳಿ ಆಯಿತು, ತುಂಬ ಹೆಲ್ತ್ ಕಾನ್ಶಿಯಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಓಕೆ. ಮೇನ್ ಆಗಿ ಅದರ ಬೇಸ್ ಅಂತ ಹೇಳಿದ್ರೆ ಅವಲಕ್ಕಿ ಆಗಿರ್ತದೆ. ಈಗ ಜೋಳ ಅದು ಇದು ಏನೋ ಸೇರಿಸಿದ್ರು ಕೂಡ ಅದರ ಹೊರಗಿನ ಕವರ್ ಅವಲಕ್ಕಿಂದ ಇರ್ತದೆ. ಅದೀಗ ಟೇಸ್ಟ್ ಮಾಡಿ ನೋಡ್ಬೇಕು ಹೇಗುಂಟು. ನನಗೆ ಕೂಡ ಒಂದು ಹೊಸತ್ತು ಕ್ಯೂರಿಯಾಸಿಟಿ ಆಗ್ತಾ ಇದೆ. ಖಂಡಿತ. ಹೌದು. ಸುದರ್ಶನ್ ಅವರದ್ದು ಆಕ್ಚುಲಿ ಫಾಲೋವರ್ಸ್ ಆಗಿರ್ಲಿ, ಫ್ಯಾನ್ ಫಾಲೋಯಿಂಗ್ ತುಂಬಾ ಜನ ಇದ್ದಾರೆ ಅಲ್ಲ, ತುಂಬಾ ಜನ ಇದ್ದಾರೆ. ಸೊ ಇಲ್ಲಿ ಪ್ರತಿಯೊಬ್ಬ ಯಾರು ಕೂಡ ನನಗನ್ಸುತ್ತೆ ಪ್ರತಿಯೊಬ್ರು ಕೂಡ ಮಹಿಳಾ ಮಣಿಗಳು ಕಿಚನ್ ಅಲ್ಲಿ ಏನಾದ್ರೂ ಎಕ್ಸ್ಪರ್ಟ್ ಆಗಿ ಏನಾದ್ರೂ ಹೊಸತ್ ಮಾಡ್ಲಿಕ್ಕೆ ನೋಡ್ತಾರೆ. ಹಾಗಿರುವಾಗ ಅವರ ಒಂದು ವಿಡಿಯೋಸ್ ಮುಖಾಂತರ ಟಿಪ್ಸ್ಗಳು ಸಿಗುತ್ತೆ ಅಲ್ವಾ ಮೇಡಮ್? ಖಂಡಿತವಾಗಿ. ಜೊತೆಗೆ ಈ ವಿಭಿನ್ನವಾದಂತಹ ನಿಮ್ಮ ಯಾವುದೇ ಒಂದು ಡಿಶ್ ಸೆಲೆಕ್ಟ್ ಆದ್ರೆ, ನೀವು ಇನ್ ಕೇಸ್ ಇದರಲ್ಲಿ ದಿ ಬೆಸ್ಟ್ ಆಗಿದ್ರೆ, ಈ ಒಂದು ಡಿಶ್ ನೀವು ಮಾಡಿದಂತಹ ಈ ಒಂದು ಅವಲಕ್ಕಿಯ ರೆಸಿಪಿ ಏನಿದೆ ಅದು ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿಯ ಪ್ಯಾಕೆಟ್ ಹೊರಗಡೆ ಪ್ರಿಂಟ್ ಆಗುತ್ತೆ. ಸೊ ಇದು ಕೂಡ ನಿಮಗೊಂದು ಆ್ಯಡ್ ಆನ್ ಪ್ಲಸ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಹಾಗಿರುವಾಗ ಇನ್ನು ಉಳಿದಿರುವಂಥದ್ದು 10 ನಿಮಿಷ ಅಷ್ಟೇ, ಓನ್ಲಿ 10 ಮಿನಿಟ್ಸ್. ಸೊ 10 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗಬೇಕು. ಕಡೆಯ 7 ನಿಮಿಷಗಳಷ್ಟೇ. ಸೊ 7 ನಿಮಿಷದಲ್ಲಿ ಕಂಪ್ಲೀಟ್ ರೆಸಿಪಿ ಆಗಿ ಅದರ ಪ್ರೆಸೆಂಟೇಷನ್ ಕೂಡ ಆಗಿರಬೇಕು. 3 ರೊಟ್ಟಿ, ಇನ್ನು 6 ನಿಮಿಷ ಬಾಕಿ ಇದೆ. ಮನಸ್ಸು ಮಾಡಿದ್ರೆ ಇನ್ನೂ ಇನ್ನೊಂದು ರೆಸಿಪಿ ಮಾಡ್ಬೋದು. ಮಾಡ್ತೀರಾ ಮೇಡಮ್? ಇಲ್ಲ ಪಾಪೋ, ಇಲ್ಲ ಬರೀ ದುನ್ನಾಡು ಬರೋದಿಲ್ಲ. ಬಡ್ಸಿಗೆ ಯಾರಿಗೆ ಹೇಳಬೇಡಿ ಆಯ್ತಾ, ಬಾರಿ ಒಂದು ಸಸ್ಪೆನ್ಸ್ ಇದು, ಲೀಕ್ ಮಾಡೋದಿಲ್ಲ. ಬಟಾಟೆ ಬೇಯಲಿಲ್ಲ. ಮೇಡಮ್ ಮತ್ತೆ ಏನ್ ಮಾಡ್ತಾ ಇದ್ದೀರಾ ತಾವು? ಅದಕ್ಕೆ ಒಂದು ಖಾರ ಚಟ್ನಿ ಮಾಡ್ತಿದ್ದೇನೆ. ಇದು ಮಕ್ಕಳಿಗೆ ಕೊಡುವಂಥದ್ದಲ್ಲ, ದೊಡ್ಡವರಿಗೆ ತಿನ್ನುವಂಥದ್ದು. ಅಂದ್ರೆ ಅದರೊಟ್ಟಿಗೆ ಮಕ್ಕಳಿಗೆ ಬೇಕಿದ್ರೆ ಬೇರೆ ಏನಾದರೂ ಇದು ಮಾಡಿಕೊಂಡು ಕೊಡ್ಬೋದು. ಖಾರ ಅಲ್ಲದ ಚಟ್ನಿಯಲ್ಲಿ. ದೊಡ್ಡವರು ಮಾತ್ರ ಇದನ್ನು ತಿನ್ನುವಾಗ ಖಾರ ಚಟ್ನಿಯಲ್ಲಿ ತಿಂದರೆ ಚೆನ್ನಾಗಿರ್ತದೆ. ಮೇಡಮ್ ಇದು ತಾವೇ ಇನ್ವೆಂಟ್ ಮಾಡಿರುವಂಥದ್ದಾ? ಇದು ಅವಲಕ್ಕಿಗೋಸ್ಕರ ಒಂದು ಇನ್ವೆಂಟ್. ಇದು ಬೇರೆ ಶೈಲಿಯಲ್ಲಿ ನಾನು ಮಾಡ್ತಿದ್ದೆ, ಬಟ್ ಅವಲಕ್ಕಿಯಲ್ಲಿ ಮಾಡ್ತಿರ್ಲಿಲ್ಲ, ಬೇರೆದ್ರಲ್ಲಿ ಮಾಡ್ತಿದ್ದೆ. ಸೊ ಅವಲಕ್ಕಿಗೋಸ್ಕರ ಇನ್ವೆಂಟ್ ಮಾಡಿದಂತ ಹೇಳ್ಬೋದು. ಸೂಪರ್ ಬಿಡಿ. ಸೊ ಅದು ಬೇಕಾಗಿರೋದು ಅವಲಕ್ಕಿಯಲ್ಲಿ, ಯಾಕಂದ್ರೆ ಅವಲಕ್ಕಿ ಬೋರ್ ಅಂತ ಆಗ್ಬಾರ್ದು, ಅವಲಕ್ಕಿ ಇನ್ನು ಮುಂದೆ ಫೇವ್ರೇಟ್ ಆಗ್ಬೇಕು. ಅದೇ ಹೇಳಿದ್ರಲ್ಲ, ಅವಲಕ್ಕಿಯ ವಿಶೇಷತೆ ತುಂಬಾ ಮಂದಿಗೆ ಗೊತ್ತಿಲ್ಲ. ಅದನ್ನೀಗ ನಿಮ್ಮ ಈ ಕಾಂಪಿಟಿಷನ್ ಮೂಲಕ ಜನರಿಗೆ ನೀವು ತೋರಿಸಿಕೊಡ್ತಿದ್ದೀರಿ, ಒಂದು ಒಳ್ಳೆ ಉದ್ದೇಶ ಅಲ್ವಾ? ಸೊ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಈ ಕಾನ್ಸೆಪ್ಟ್ ಅನ್ನಂತಹ ನಮ್ಮ ಟಿವಿ ಜೊತೆಗೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಅವರು ಆಪ್ಷನ್ ಕೊಟ್ಟಿದ್ದಾರೆ. ದಪ್ಪ ಅವಲಕ್ಕಿ, ಕೆಂಪು ಅವಲಕ್ಕಿ, ತೆಳು ಅವಲಕ್ಕಿ ಅಂತ ಹೇಳಿ. ಅದರಲ್ಲೂ ಇನ್ನು ಟ್ರೈ ಮಾಡ್ಬೋದು ಮೇಡಮ್ ತಮಗೆ. ಮೇಡಮ್ ತಾವು ಕೂಡ ಪ್ರೆಸೆಂಟೇಷನ್ ಮಾಡ್ತಾ ಇದ್ರ ಕೇಕ್ ಇದ್ದ, ಆಯ್ತಾ? ಕೇಕ್ ತಯಾರಾಯ್ತು? ಆಯ್ತು, ಆಲ್ಮೋಸ್ಟ್ ಆಯ್ತು. ಸೂಪರ್. ನೀವು ಸೈಲೆಂಟ್ ಅಲ್ಲಿ ಕೇಕ್ ಅಂತೂ ರೆಡಿ ಆದದ್ದು ವಿಷಯನೇ ಗೊತ್ತಿಲ್ಲ. ಕಂಪ್ಲೀಟ್ ಆಯ್ತು, ಇದು ಪ್ರೆಸೆಂಟ್ ಆಗ್ತಾ ಇದೆ ಅಷ್ಟೇ. ಗೊತ್ತಿಲ್ಲ ಹೇಗೆ ಬರ್ತದೆ ಅಂತ ಲಾಸ್ಟಿಗೆ. ತೊಂದರೆ ಇಲ್ಲ ಮೇಡಮ್, ಹೀಗೆ ದೂರದಿಂದ ಕೇಕ್ ತರ ಕಾಣುತ್ತೆ. ಸೊ ಇನ್ನು ಟೇಸ್ಟ್ ಅಲ್ವಾ, ಅದು ಬರುತ್ತೆ ಬಿಡಿ. ಸೊ ಫೈನಲಿ ಜಡ್ಜಸ್ನವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. 4 ಮಿನಿಟ್ಸ್ ಇದೆ. ಸೊ 4 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗಬೇಕು. ಫೈನಲ್ 4 ಮಿನಿಟ್ಸ್. ಕಡೆಯ 1 ನಿಮಿಷ 10 ಸೆಕೆಂಡ್ ಇದೆ. ನಿಮ್ಮ ಪ್ರೆಸೆಂಟೇಷನ್, ನಿಮ್ಮ ಕ್ಲೀನಿಂಗ್ ಎಲ್ಲವೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲವೂ ಕಂಪ್ಲೀಟ್ ಆಗಬೇಕು. ಎಸ್, ಏನಾಯ್ತು ಮೇಡಮ್? ತೊಂದರೆ ಇಲ್ಲ, ಮುಂದುವರಿಸಿ.
ಓಕೆ ಅದು ಬಟ್ಟೆಯಲ್ಲಿ ಹಾಕಬೇಕಿತ್ತು, ಅದು ಆಗಲಿಲ್ಲ. ಆಗಲಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಎಂತ ಮಾಡೋದು? ಸೊ ಲಾಸ್ಟ್ 10 seconds. ಲಾಸ್ಟ್ 9, 8, 7, 6, 5, 4, 3, 2, 1 and stop. ಎಲ್ಲ ಕೆಲಸ ನಿಲ್ಲಿಸಿ, ನಿಮ್ಮ ಟೈಮ್ ಮುಗ್ದಿದೆ. ಸೊ ಇನ್ನು ಯಾವುದೇ ಕೆಲಸ ಮಾಡಲಿಕ್ಕಿಲ್ಲ. ಸೊ 20 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ. ಸೊ ಯಾರೆಲ್ಲ ಕಂಪ್ಲೀಟ್ ಮಾಡಿದ್ರಲ್ಲಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಸೂಪರ್. ಇಟ್ಸ್ ಓಕೆ ಮೇಡಮ್, ಆಗಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ಫಾರ್ ಅ ಗುಡ್ ಟ್ರೈ. ತುಂಬ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನೋ ಪ್ರಾಬ್ಲಮ್, ಏನು ಟೆನ್ಷನ್ ಮಾಡಲಿಕ್ಕಿಲ್ಲ. ಇಟ್ಸ್ ಓಕೆ. ಸೊ ಜಡ್ಜಸ್ ಏನಾದರೂ ಹೇಳಲಿಕ್ಕಿದೆಯಾ? ಪ್ರಯತ್ನ ಮಾಡಿದ್ದಾರೆ ಎಂತಾದ್ರೂ ಕೂಡ, ಅದರಲ್ಲಿ ಬೇಜಾರು ಮಾಡ್ಲಿಕ್ಕೆ ಅಂತ ಇಲ್ಲ. ರೆಸಿಪಿ ಅಂತೇಳಿ ಒಂದು ಟ್ರೈ ಮಾಡೋದು ಅಥವಾ ಇಲ್ಲ, ಮನೇಲಿ ಮಾಡಿದ್ದೇನೆ. ಅದು ಇಲ್ಲಿ ಏನಾದ್ರು ಸ್ವಲ್ಪ ಇಲ್ಲ, ಖಂಡಿತವಾಗಿಯೂ ಏನು ಅಂತ ಹೇಳಿದ್ರೆ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಅದು ಫೈನಲ್ ಆಗಿ ಅದೊಂದು ಅದರ ಒಂದು ರಿಸಲ್ಟ್ ಸಿಗುದು ಅಂತ ಹೇಳಿದ್ರೆ ಸಣ್ಣ ಕೆಲಸ ಅಲ್ಲ. ನಮಗೆ ಅದರ ಪ್ರಯತ್ನವನ್ನು ನಾವು ಹಲವು ಸಲ ಮಾಡಿ ಆದಮೇಲೆ ಅದರ ರಿಸಲ್ಟ್ ಬರುವಂಥದ್ದು. ಇವತ್ತೀಗ ರಿಸಲ್ಟ್ ಸಿಕ್ಕಿದ್ರು ಕೂಡ ನಾಳೆ ಇನ್ನೊಮ್ಮೆ ಫೈಲ್ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಅದರಲ್ಲಿ ಈಗ ಒಂದು ಪ್ರಯತ್ನ ನೀವು ಮಾಡಿದ್ದೀರಿ. ಅವಲಕ್ಕಿಂತ ಹೊಸತೊಂದು ಈಗ ಐಟಮ್ ಕಟ್ಲೆಟ್ ಅಂತ ಹೇಳುವಂತ ಮಾಡ್ಲಿಕ್ಕೆ ಹೋದದ್ದು ಆಕ್ಚುಲಿ, ಅದು ಸ್ವಲ್ಪ ಆಚೆ ಈಚೆ ಆಯ್ತು. ಇಲ್ಲ ಅಂದ್ರೆ ಅದರಲ್ಲಿ ನೀವು ಈಗ ಬೇಜಾರು ಮಾಡುವಂತದ್ದು ವಿಷಯ ಇಲ್ಲ ಅಂತ ಹೇಳಿ ಒಳ್ಳೆ ಪ್ರಯತ್ನ ಮಾಡಿದ್ದೀರಿ. ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿಯೂ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಹೌದು, ಸೂಪರ್, ರಿಯಲಿ ಸೂಪರ್. ಅದರಲ್ಲಿ ಏನು ಟೆನ್ಷನ್ ಮಾಡಲಿಕ್ಕೇನೆ ಇಲ್ಲ. ನೆಕ್ಸ್ಟ್ ಟೈಮ್ ಮನೆಯಲ್ಲಿ ಸೂಪರ್ ಆಗಿ ಮಾಡಿ ನಾವು ಎಲ್ಲರೂ ಬಂದು ಅದನ್ನು ಟೇಸ್ಟ್ ಮಾಡ್ತೇವೆ. ಓಕೆ, ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ಹರ್. ಪ್ಲೀಸ್ ಕಮ್ ಆನ್. ಎಸ್, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಸೊ ಮುಂದೆ ಜಡ್ಜಸ್ಗಳ ಒಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ತಯಾರಾಗಿ. ಸೊ ವೀಕ್ಷಕರೇ, ನಮ್ಮ 4 ಜನ ಕಂಟೆಸ್ಟೆಂಟ್ಗಳು ತಯಾರು ಮಾಡಿದಂತಹ ಅವಲಕ್ಕಿಯ ವಿಶೇಷ ಖಾದ್ಯ ತಯಾರಾಗಿದೆ. ಸೊ ನಾವ್ ಇಟ್ಸ್ ಅ ಟೈಮ್ ಫಾರ್ ಜಡ್ಜಿಂಗ್. ಸೊ ಹೇಗೆ ನಮ್ಮ ತೀರ್ಪುಗಾರರಿಗೆ ಹಿಡಿಸುತ್ತೆ ಅಂತ ನೋಡ್ಬೇಕು. ಹಾಗಿರುವಾಗ ಮೇಡಮ್, ಫಸ್ಟ್ ನಿಮ್ಮ ಸರದಿ ಬನ್ನಿ. ಹೇಗನ್ನಿಸ್ತು ಮೇಡಮ್ ಮಾಡಿ? ಪಟ 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 ಆಚೆ ಈಚೆ ನೋಡ್ಲಿಕ್ಕೆಲ್ಲ ಪುಟ್ ಮಾಡಿ ಅಲ್ವಾ? ಸೊ 20 ಮಿನಿಟ್ಸ್ ಹೇಳಿದ್ರೆ ಸ್ವಲ್ಪ ನಮಗೆ ಕಮ್ಮಿ ಅಂತ ಕಾಣ್ತದೆ, ಬಟ್ ಅದೇ ಇರುವಂಥದ್ದು 20 ನಿಮಿಷದಲ್ಲಿ ಅವಲಕ್ಕಿಯಲ್ಲಿ ಮಾಡುವಂತಹ ಅದ್ಭುತ ಇರುವಂಥದ್ದು. 20 ಮಿನಿಟ್ಸ್ ಅಲ್ಲಿ ಮಾಡ್ಬೋದು, ಬಟ್ ನಮಗೆ ಸ್ವಲ್ಪ ನಮ್ಮ ಮನೆಯಲ್ಲಿರುವಾಗ ಹೈ ಫ್ಲೇಮ್ ಇತ್ತಿದ್ರೆ ಅಲ್ವಾ? ಎಸ್, ಓಕೆ. ಸೊ ಏನು ಮೇಡಮ್ ಅದಕ್ಕೆ ಹೆಸರು ಕೊಟ್ಟಿದ್ದೀರಾ ಏನಾದರೂ? ಹೌದು, ಅವಲಕ್ಕಿ ಕಾರ್ನ್ ಕಡುಬು. ಅವಲಕ್ಕಿ ಕಾರ್ನ್ ಕಡುಬು. ಎಸ್ ಜಡ್ಜಸ್, ಇಟ್ಸ್ ಅ ಟೇಸ್ಟ್ ಟೈಮ್. ಆಹಾ, ಆ ಪ್ರೆಸೆಂಟೇಷನ್ ಒಂದು ಚೆನ್ನಾಗಿ ಮಾಡಿದಿರ ಮೇಡಮ್. ಸೊ ಅದೊಂದು ಕಾರ್ನ್, ಪುನಃ ಅದರದ್ದೇ ಹೊರಗಿನ ಅದು ಎಲೆ ಅಲ್ವಾ? ಹೌದು, ಅದನ್ನು ಬೇಯಿಸಿದ ಸಹ ಎಲೆಯಲ್ಲಿ. ಸೂಪರ್. ಎಸ್ ಶೆಫ್ ಮಿಥುನ್, ಏನು ಹೇಳ್ತೀರಾ? ಒಂದೇ ಒಂಜಿ ರೆಪ್ಲಿಕಾ ಉಂಟು. ಹಾಂ, ಕಾರ್ನ್ ಪೇಸ್ಟ್ ಮತ್ತು ಥೈಲ್ಯಾಂಡ್ ಸ್ಟ್ರೀಟ್ ಫುಡ್ ಉಂಟು. ಓಕೆ. ಕಾರ್ನ್ ಪೇಸ್ಟ್, ಕಾರ್ನ್ ಸ್ಟಾರ್ಚ್, ಶುಗರ್ ಅವು ಮಂತದ್ದು ಅಂಚನೆ ಸ್ಟೀಮ್ ಮಂತದ್ದು ಐತನೆ ಸ್ಕಿನ್ ಮಿತ್ತು ಕೊರ್ ಸ್ಟೀಮ್ ಮಂತು ಕೊರ್ಪೇರು. ಓ, ಅಂಚನೆ ತೋಜುಂಡು. ಓಕೆ, ಸೊ ಬೇಸಿಕಲಿ ಇಟ್ಸ್ ಅ ಥೈಲ್ಯಾಂಡ್ ಬೇಸ್. ಥೈಲ್ಯಾಂಡ್, ಹಾ. ಬ್ಯಾಂಕಾಕ್ ಪ್ರಪೋನಂದಾಂಡ ಅವಳು ಇಟ್ಸ್ ಅ ಸ್ಟ್ರೀಟ್ ಫುಡ್ ಎಗ್ಲಿ ತಿಕ್ಕು. ಹಾಂ, ಅಂಚ ಕಾರ್ನ್ ಪೇಸ್ಟ್ ಒಂಚೂರು ಆ ರಿನೋವೇಟ್ ಮಂತೇರು ಬಜಿಲ್ ಪಡು ಅವಲಕ್ಕಿ ಪಡ್ದು. ಕರೆಕ್ಟ್ ಕರೆಕ್ಟ್. ಸೊ ಇದು ಎಂಕಲ್ನ ಊರುಡು ಒಂದು ಸ್ಪೆಷಲ್ ಆಯ್ನ ಇಂಡಿಯನ್ ಸ್ಪೆಷಲ್, ಇಂಡಿಯನ್ ನಾಟ್ ಥೈಲ್ಯಾಂಡ್. ಎಸ್, ಅವಲಕ್ಕಿಯ ಒಂದು ಅದ್ಭುತ ಇದು. ಓಕೆ, ಎಸ್ ಮೇಡಮ್. ಟೇಸ್ಟ್ ಚೆನ್ನಾಗಿ ಬಂದಿದೆ, ಬಟ್ ಒನ್ ಥಿಂಗ್, ತರಕಾರಿ ಬೇಯಲಿಲ್ಲ. ಸೊ ಅದರ ಬಟಾಣಿ ಆಗಿರಲಿ, ಕ್ಯಾರೆಟ್ ಬೆಂದಿಲ್ಲ. ಜಾಸ್ತಿ ಚಿಕ್ಕ ಚಂಕ್ಸ್ ಮಾಡಿದರೆ ಬಹುಶಃ ಬೇಯ್ತಾ ಇತ್ತು. ಚಿಕ್ಕ ಪೀಸಸ್ ಒಳ್ಳೆಯದಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಸುದರ್ಶನ್ ಭಟ್ ಅವರೇ, ಒಳ್ಳೆ ಒಂದು ಊರಿನ ಐಟಮ್ ಅಲ್ವಾ? ಪ್ರೆಸೆಂಟೇಷನ್ ಸೂಪರ್ ಆಗಿದೆ. ಅವರು ಆ ಜೋಳದ ಇದರಲ್ಲೇ ಮಾಡಿದ್ದಾರೆ, ಜೋಳದ ಪೇಸ್ಟ್ ಮಾಡಿದ್ದಾರೆ, ಜೋಳದ ಎಲೆಯಲ್ಲೇ ಮಡಿಚಿ ಬೇಯಿಸಿದ್ದಾರೆ. ಟೇಸ್ಟ್ ತುಂಬ ಒಳ್ಳೆಯದುಂಟು. ನಮಗೆ ನಾರ್ಮಲ್ ನಮ್ಮ ಕಡುಬು ಯಾವುದು ಈ ಥರ ನಾವು ಇದನ್ನು ಮಾಡ್ತೀವಿ ಅದೇ ರೀತಿಯಾಗಿ ಟೇಸ್ಟ್ ಇದಾಗಿದೆ. ಅವಲಕ್ಕಿ ಅಂತ ಹೇಳಿಕೊಂಡು ಬೇರೆ ಗೊತ್ತಾಗಲಿಲ್ಲ ನನಗೆ. ಜೋಳ ಮತ್ತು ಇದೆಲ್ಲ ಆಗಿ ಒಳ್ಳೆ ಹೆಲ್ತಿ ಆಗಿರುವಂಥದ್ದು ಐಟಮ್.
ಮೇಯ್ನ್ಲಿ ಅದನ್ನು ನಾವು ಫೋಕಸ್ ಮಾಡೋದು. ಅವರು ಆಗಲೇ ಅವರು ಪ್ರೆಸೆಂಟೇಷನ್ ಮಾಡಿಕೊಂಡು ಹೇಳಿದ್ದೆ ಅಂತ ಹೇಳಿದರೆ ಹೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ಮಾಡಿರುವಂಥದ್ದು. ನೈಸ್, ಸೂಪರ್ ಆಗಿದೆ. ಎನಿವೇ ಮೇಡಮ್, ಗುಡ್ ರಿವ್ಯೂಸ್, ಗುಡ್ ಪ್ಲಸ್ ಆ್ಯಂಡ್ ಮೈನಸ್, ಬಟ್ ಏನೇ ಆಗಿರಲಿ ಅವಲಕ್ಕಿಯನ್ನು ಬಳಸ್ಕೊಂಡು ಒಂದು ಇನ್ನೋವೇಟಿವ್ ಆಗಿ ಪರಿಚಯಿಸಿದ್ರ. ದಟ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಸೊ ಫಾರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ಮ ಮುಂದಿನ ಕಂಟೆಸ್ಟೆಂಟ್ ನಾನು ಆಗಲೇ ಹೇಳಿದೆ, ಪ್ರಯತ್ನ ಬಂದಿದ್ದಾರೆ, ಆದರೆ ಅಲ್ಲಿ ತನಕ ರೀಚ್ ಆಗ್ಲಿಕ್ಕೆ ಆಗಲಿಲ್ಲ ಅಷ್ಟೇ. ಬಟ್ ಅದಕ್ಕೆ ಏನು ಬೇಸರ ಪಡೋದು ಬೇಡ, ನಿಮ್ಮ ಕುಕ್ಕಿಂಗ್ ಸ್ಕಿಲ್ ಅಂತೂ ಚೆನ್ನಾಗಿತ್ತು. ಸೊ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಮಾಡ್ತಾ ಇದ್ರೆ ಅದು ಖುಷಿ ಆಯಿತು. ಸೊ ಅದರ ಬಗ್ಗೆ ಜಡ್ಜಸ್ ಏನು ಹೇಳ್ತಾರೆ ನೋಡೋಣ. ಎಸ್ ಮೇಡಮ್. ಅವರು ಒಂದು ಮಿಸ್ಟೇಕ್ ಏನು ಮಾಡಿದ್ದು ಅಂತ ಹೇಳಿದರೆ, ಅದು ಸ್ವಲ್ಪ ಫ್ಲೂಯಿಡ್ ಆಗಿತ್ತು ಅಂತ ಹೇಳಿದರು. ಅದಕ್ಕೆ ಅವಲಕ್ಕಿಯನ್ನು ಪೌಡರ್ ಮಾಡಿ ಸಹ ಅದಕ್ಕೆ ಹಾಕಿದರೆ ಅದನ್ನು ಗಟ್ಟಿ ಮಾಡ್ಬೋದು. ಇನ್ನೊಂದು, ನೀವು ಡೀಪ್ ಫ್ರೈ ಮಾಡೋ ಬದಲು ಆ ರೀತಿಯಾಗಿ ಬರುವಾಗ ನೀವು ಶಾಲೋ ಫ್ರೈ ಮಾಡಿದರೆ ಕರೆಕ್ಟ್ ಆಗ್ತಾಯಿತ್ತು. ಅದು ಈಸಿಯರ್ ವಿ. ಈ ಥರ ಎಲ್ಲ ಮಾಡುವಾಗ ಸ್ವಲ್ಪ ಅಲ್ಲಿ ನಾವು ಅಡ್ಡ ದಾರಿ ಹಿಡಿಬೇಕಾಗ್ತದೆ. ಎಂತ ಮಾಡೋದಂತ ಹೌದು, ಅವ್ರಿಗೆ ಒಂದ್ ಕಡೆ ಟೆನ್ಷನ್ ಆಯ್ತು, ಒಂದ್ ಕಡೆ ಟೈಮು ಸಿಕ್ಕಿಲ್ಲ, ಒಂದ್ ಕಡೆ ಇಲ್ಲಿ ಫ್ಲಾಪ್ ಆಯ್ತು. ಹೌದು, ಬಟ್ ಫ್ಲಾಪ್ ಆಗಿಲ್ಲ, ಒಳ್ಳೆ ಪ್ರಯತ್ನ ಅಷ್ಟೇ. ಒಳ್ಳೆ ಟ್ರೈ ಮಾಡಿದಿರಿ, ಇಲ್ಲಿವರೆಗೂ ಬಂದಿದ್ದೀರಲ್ಲ, ಸೊ ಅದರಲ್ಲಿ ನಂಗೆ ಇಲ್ಲಿ ತನಕ ಬಂದಿಲ್ಲ, ಅದು ಖುಷಿ ಅಲ್ವಾ ಮೇಡಮ್? ಆಗಿರೋದು ಅವಲಕ್ಕಿ ಮನೆಯಲ್ಲಿ ಯಾವಾಗ್ಲೂ ಇರುತ್ತೆ, ಯಾವಾಗ್ಲೂ ಮಾಡಬಹುದು. ಓಕೆ, ನಾಳೆಯಿಂದ ಒಂದು ವಾರ ಇದರದ್ದು ಏನ್ ಮಾಡಿ ಗೊತ್ತಾ, ಇದೊಂದು ರಿವೆಂಜ್ ಅನ್ನು ಮನೆಯಲ್ಲಿ ಮತ್ತೆ ಅವಲಕ್ಕಿ ಮಾಡಿ ಇದು ಕೊರೋನಾ ಟೈಮಲ್ಲಿ ಟ್ರೈ ಮಾಡಿದ್ದು ನಾನು. ಅಂದ್ರೆ ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರಲ್ಲ, ಆ ಟೈಮಲ್ಲೇ ಟ್ರೈ ಮಾಡಿದ್ದು. ಹಾಗೆ ಮಾಡ್ತಾ ಇರ್ತೇನೆ. ಇಲ್ಲಿ ಏನಾಯ್ತಾ ಗೊತ್ತಿಲ್ಲ, ಸ್ವಲ್ಪ ಗಡಿಬಿಡಿ ಆಯ್ತು, ಬಹುಶಃ ತೊಂದರೆ ಇಲ್ಲ. ಬಟ್ ಇಲ್ಲಿವರೆಗೂ ಬಂದಿದ್ದೀರಿ, ಆಗ ಅದು ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಇನ್ನು ಮುಂದೆ ಅವಲಕ್ಕಿಯ ಕೇಕ್ ತಯಾರು ಮಾಡಿದ್ದಾರೆ. ಎಸ್ ಮೇಡಮ್, ಪ್ಲೀಸ್. ಮೇಡಮ್, ಹೇಗೆ ಅನಿಸ್ತು? ಖುಷಿ ಆಯ್ತು, ಏನೋ ಸರಿ ಬಂತು. ಟೇಸ್ಟ್ ಗೊತ್ತಿಲ್ಲ ಹೇಗೆ ಅಂತ. ಓಕೆ, ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ತನಕ ಬಂದಿದೆ ಅದು. ಓಕೆ, ಏನು ಯೂಸ್ ಮಾಡಿದ್ದೀರಾ ಕೇಕಿನ ಬೇಸ್? ಅದರಲ್ಲಿ ಕ್ರೀಮ್ ಟೈಪ್ ಏನೋ ಕಾಣ್ತಾ ಇದೆ. ಅದ್ರ ಮಧ್ಯಕ್ಕೆ ನಾನು ಇದು ಹಾಲು, ಆಮೇಲೆ ಕ್ರೀಮ್ ಚೀಸ್ ಮತ್ತು ಮೊಸರೆಲ್ಲ ಚೀಸ್ ಸ್ವಲ್ಪ ಹಾಕಿದೆ. ಮೇಲಿನಿಂದ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್. ಅವಲಕ್ಕಿಯನ್ನು ಫ್ರೈ ಮಾಡಿ ಫ್ರೈ ಮಾಡಿದ್ದೇನೆ, ಕೆಳಗೂ ಮೇಲೆ ಅವಲಕ್ಕಿ. ಸೂಪರ್. ಫಾರ್ ದಿ ಫಸ್ಟ್ ಟೈಮ್ ಬೇಕರೀಸ್ಗಳಲ್ಲಿ ಯಾವ ಥರದ್ದು ಬೇಕಾದರೂ ಕೇಕ್ ಸಿಗ್ಬೋದು, ಆದರೆ ಅವಲಕ್ಕಿಯ ಕೇಕ್ ಸಿಗುತ್ತಾ ಮೇಡಮ್? ಇಲ್ಲ ಅಲ್ವಾ, ಬೇಕರಿಯಲ್ಲಿ ಸಿಗ್ಲಿಕ್ಕಿಲ್ಲ. ಸೊ ಮೇಡಮ್ ಮಾಡಿಕೊಟ್ಟಿದ್ದಾರೆ, ಅವಲಕ್ಕಿಯಲ್ಲಿ ಇದು ಒಂದು ಅದ್ಭುತ ಕೇಕ್ ಮಾಡಿಕೊಟ್ಟಿದ್ದಾರೆ. ಸೂಪರ್. ಮೇಡಮ್, ಆ ಬೌಲಲ್ಲಿ ಏನು ಕೊಟ್ಟಿದ್ದೀರಾ? ಶುಗರ್ ಸಿರಪ್. ಸ್ವಲ್ಪ ಸ್ವೀಟ್ ಜಾಸ್ತಿ. ಶುಗರ್ ಸಾಕು, ಇದು ಹಾಕಿದ್ರೆ ಹೆಚ್ಚಿಗೆ ಆಗ್ಬೋದು. ಸುದರ್ಶನ್ ಸರ್ ಅವರ ಮುಖದಲ್ಲಿ ಮಂದವಾದ ನಗು ಬರ್ತಾ ಇದೆ. ಕೇಕಿನ ಒಂದು ರಿವ್ಯೂ ಅನ್ನು ತಾವೀಗ ಹೇಳಬೇಕು ಆ ನಗು ಮುಖದಲ್ಲಿ. ಅವರು ಕೇವಲ 20 ನಿಮಿಷದಲ್ಲಿ ಕೇಕ್ ಮಾಡಿದ್ದು ಅಂತ ಹೇಳಿದ್ರೆ ಅದುವೇ ಅದ್ಭುತ. ಮತ್ತೆ ಸರಿಯಾಗಿ ಫ್ರೈ ಮಾಡಿ ಹಾಕಿದಂಥ ಎರಡು ಮಿಡ್ಲ್ನಲ್ಲಿ ಚೀಸ್ ಮತ್ತು ಮೇಲೆ ಮತ್ತು ಕೆಳಗೆ ಎರಡು ಕಡೆ ಕೂಡ ಕ್ರಿಸ್ಪಿ ಆಗಿರುವಂಥ ಅವಲಕ್ಕಿ ಸಿಗ್ತಾ ಇದೆ. ಬಾದಾಮ್ನ ಒಳ್ಳೆ ಫ್ಲೇವರ್ ಕೊಟ್ಟಿದ್ದೀರಿ, ತುಂಬ ಚೆನ್ನಾಗಿದೆ. ಕೇಕ್ ಬಗ್ಗೆ ನಾನು ಆಗ್ಲೂ ಮಾತನಾಡುವಾಗ ನಾನು ಕೇಳಿದೆ, ಒಂದು ಶೆಫ್ ಆಗಬೇಕಾದ್ರೆ ತುಂಬ ಅದಕ್ಕೆ ಕಷ್ಟ ಇದೆ, ಸ್ಟಡಿ ಮಾಡಬೇಕಂತ ಹೇಳಿ. ಸೊ ಜಾಸ್ತಿಯಾಗಿ ಸ್ಟಡಿ ಇರುವಂಥದ್ದು ಟೆಂಪರೇಚರ್ ಆಗಿರ್ಬೋದು, ಅಥವಾ ಇಷ್ಟರಲ್ಲಿ ಬಾಯ್ಲ್ ಮಾಡಬೇಕು, ಇಷ್ಟರಲ್ಲಿ ಹೀಟ್ ಮಾಡಬೇಕು, ಅದು ಇಷ್ಟಿಷ್ಟೇ ಇರಬೇಕಂತ ಹೇಳಿ ಅಲ್ವಾ ಶೆಫ್? ಏನು ಹೇಳ್ತೀರಾ? ಎನ್ನಲೆ ಕೊಡು ಕೇಕ್ ಬೇಕ್ ಆವಡಿಸಿದ್ದು ಒಂದು ಬೇಕ್ ಮಂದಿ ಯಾರು ಬೇತೆ ಸ್ಟೈಲ್ಡ್ ಮಂತಿದ್ದೇರು ಅವೇ ಒಂದು ಇನ್ನೋವೇಟಿವ್ ಸ್ಟೈಲ್. ಓಕೆ, ಇದನ್ನ ಹೇಗೆ ಅಂದರೆ ಬೇಕ್ ಮಾಡಬೇಕಿತ್ತು. ಹೌದು, ನೀವು ಹೇಗೆ ಅದನ್ನ ಇದು ಸ್ಟೀಮಲ್ಲಿ ಇದು ಮಾಡಿದ್ರೆ ಹೇಗೆ? ಸ್ಟೀಮಲ್ಲಿ ಯಾವ ರೀತಿಯಾಗಿ ಮಾಡಿದ್ರೆ ಅದನ್ನ, ಅಂದ್ರೆ ಈಗ ಕೇಕ್ ಮಾಡುವಾಗ ಒಂದು ನಾವು ಬೇಕ್ ಮಾಡಿ ಮಾಡ್ತೇವೆ ಅಥವಾ ಕುಕ್ಕರ್ನಲ್ಲಿ ಇಟ್ಟು ಆ ರೀತಿಯಾಗಿ ಎಲ್ಲ ಮಾಡ್ತೇವೆ. ಇದೀಗ ಯಾವ ರೀತಿಯಾಗಿ ನೀವು ಮಾಡಿದ್ದೀರಿ? ಇದು ಅವಲಕ್ಕಿ ಹುರಿದು ಅಲ್ಲ ಮಾಡುವಂತ, ಈಗ ಅದು ಬೇಯಿಸುವಂತ ರೀತಿ ಅದನ್ನ ಕೇಳ್ತಾರೆ. ಕೇಕಿನ ಶೇಪಿಗೆ ಬಂದದ್ದೇ ಯಾವ ರೀತಿ? ಅದು ಆ ರಿಂಗ್ ಉಂಟು. ಹೌದು, ಮೌಲ್ಡ್ ಅಲ್ಲಿ ಹಾಕಿದ್ರೆ ಹೌದು. ಆದ್ರೆ ಇದು ಚೀಸ್ ಹೇಗೆ ಮೆಲ್ಟ್ ಆಯ್ತು? ಚೀಸ್ ನಾನು ಇದು ಹಾಲು ಬಿಸಿ ಮಾಡಿದೆ, ಅದಕ್ಕೆ ಕ್ರೀಮ್ ಚೀಸ್ ಮತ್ತೆ ಅದೇ ಮೊಸರೆಲ್ಲ ಚೀಸ್ ಹಾಕಿದೆ. ಅದು ಸಪರೇಟ್ ಬೇಯಿಸಿ ಅವಲಕ್ಕಿಯನ್ನು ಹುರಿದು ಅದನ್ನ ಸಪರೇಟ್ ಮಾಡಿ ಮೇಲೆ ಲೇಯರ್ ಹಾಕಿದೆ. ಓಕೆ, ಸರಿ. ಸೊ ನಂಗೆ ಅನಿಸಿತ್ತು ಜಡ್ಜಸ್ಗಳು ನೀವು ಕೇಳ್ತಾ ಇರುವಾಗ ಇದೊಂದು ಟ್ರೈ ಮಾಡ್ಬೇಕಂತ ಅನಿಸ್ತಾ ಇದೆ ನಿಮಗೆ?
ಡೀಟೇಲ್ಡ್ ಆಗಿ ಈ ರೆಸಿಪಿಯನ್ನು ಡೀಟೇಲ್ಡ್ ಆಗಿ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಒಂದು ರೆಸಿಪಿ ಬಟ್ ಎನಿವೆ ನನಗೂ ಅದು ಟೇಸ್ಟ್ ನೋಡ್ಬೇಕು, ಚೆನ್ನಾಗಾದ್ರೆ ನಾನು ಟ್ರೈ ಮಾಡ್ತೇನೆ. ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಕಡೆಯದಾಗಿ ಎಸ್, ಮನೆಯಲ್ಲಿ ಪ್ರಯತ್ನ ಪಟ್ಟು 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 ಹಸ್ಬೆಂಡ್ ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ರೊಟ್ಟಿ ಲಡ್ಡು ಎಲ್ಲ ಫಸ್ಟ್ ಹೋಗುದು ಇವರಿಗೆ. ಉಪ್ಪ ಮತ್ತೆ ಸಾಸ್ ಕೊಟ್ಟಿದ್ದಾರೆ ಇದರ ಜೊತೆಗೆ ಸೇರಿಸಿ. ಯಾವ್ದು ಬೇಕು ತಕೊಳ್ಳಿ ಅಂತ. ಹೌದು ಹೌದು. ಇದು ಅವಲಕ್ಕಿ ಮಸಾಲೆ ರೊಟ್ಟಿ. ಮಸಾಲೆ ಎಂತೆಲ್ಲ ಹಾಕಿದ್ದೀರಿ? ಧನಿಯಾ ಪೌಡರ್, ಮೆಣಸಿನ ಹುಡಿ, ಸ್ವಲ್ಪ ಅರ್ಧ ಸ್ಪೂನ್ ಜೀರಿಗೆ, ಉಪ್ಪು, ಮತ್ತು ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಕಟ್ ಮಾಡಿ ಮಿಕ್ಸ್ ಮಾಡಿ. ಮೇಡಮ್, ಜಡ್ಜಸ್ನವ್ರೀಗ ಕಮೆಂಟ್ ಕೊಡ್ತಾರೆ, ಬಟ್ ನಿಮ್ಮ ಹಸ್ಬೆಂಡ್ ಏನು ಕಮೆಂಟ್ ಕೊಟ್ಟರು? ಆ ಥರ ಫಸ್ಟ್ ಏನು ಹೇಳಲಿಕ್ಕಿಲ್ಲಪ್ಪ, ಅವ್ರು ಏನಾದರೂ ಹೇಳೇ ಇರ್ತಾರೆ. ಇಲ್ಲ ಇಲ್ಲ, ನೀವು ಹೇಳ್ತಿರೋ ಏನೋ ಹೇಳಿರ್ಬೋದು. ಸುಮ್ಮನೆ ಡೈರೆಕ್ಟ್ ಮಾಡಿದ ತಕ್ಷಣ ಸೂಪರ್ ಇದೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಯಾರಾದರೂ? ಇಲ್ಲ, ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕಡಿಮೆ ಅಂತ ಹೇಳಿದ್ರು. ಆಮೇಲೆ ಅಷ್ಟೇ. ಅಷ್ಟೇ, ನಾನು ಹೇಳಿದೆ ಕರಿಬೇವು ಅದು ಇದೆಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಓಕೆ, ಜಡ್ಜಸ್ ಏನು ಹೇಳ್ತಾರೆ ನೋಡೋಣ. ಎಸ್ ಮೇಡಮ್, ಚೆನ್ನಾಗಿ ಬಂದಿದೆ, ನೈಸ್. ಆ ಶೇಪ್ ಎಲ್ಲ ನೀಟಾಗಿ ರಿಟೇನ್ ಆಗಿದೆ, ಎಕ್ಸಾಕ್ಟ್ ಶೇಪ್ ಬಂದಿದೆ, ಚೆನ್ನಾಗಿ. ಸೊ ಇನ್ನೂ ಸ್ವಲ್ಪ ರೊಟ್ಟಿ ಕ್ರಿಸ್ಪಿ ಆಗಿದ್ರೆ ಒಳ್ಳೇದಿತ್ತ ಅಂತ. ಇಲ್ಲ, ಅದಷ್ಟೇ. ಅಷ್ಟೇನಾ? ನಿಮ್ಮ ಹಸ್ಬೆಂಡ್ಗೆ ಮಾಡುವಾಗ ಇಷ್ಟೇ ಮಾಡೋದು? ಓಕೆ, ಖಂಡಿತ ಆದರೆ ಸರಿಯಾಗಿದೆ ಅಂತ. ಸರಿಯಾಗಿದೆ ಅಂತ. ಹೌದು. ಸೊ ಹಸ್ಬೆಂಡ್ ಅವ್ರಿಗೆ ಇಷ್ಟ ಆಗುದಾ? ಓಕೆ, ಎಸ್ ಮೇಡಮ್. ಎನಿವೆ, ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕಾಂಪೀಟ್ ಮಾಡಿದಂತಹ ಎಲ್ಲ ಕಂಟೆಸ್ಟೆಂಟ್ಸ್ಗಳು ನಮ್ಮ ಜೊತೆಗಿದ್ದಾರೆ. ಸೊ ಹಾಗಿರುವಾಗ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಮೊದಲ ಸುತ್ತನ್ನು ಪೂರ್ತಿಗೊಳಿಸಿದ್ದೀರಾ. ಬಟ್ ರಿಸಲ್ಟ್ ಅಂತೂ ಇನ್ನು ಬಾಕಿ ಇದೆ, ಯಾರು ಫಿನಾಲೆಗೆ ಹೋಗ್ತಾರೆ ಅಂತ ಹೇಳಿ. ಇಬ್ರು ಮಾತ್ರ ಸೆಲೆಕ್ಟ್ ಆಗುವಂಥದ್ದು. ಬಟ್ ಯಾರು ಕೂಡ ಇದರಲ್ಲಿ ಬೇಸರ ಪಡುವ ಹಾಗೇನೇ ಇಲ್ಲ. ಒಂದು ಏನಂತ ಹೇಳಿದ್ರೆ, ಅವಲಕ್ಕಿಯಲ್ಲಿ ಒಂದು ಅದ್ಭುತವಾದಂತಹ ಖಾದ್ಯವನ್ನು ಎಲ್ಲ ವೀಕ್ಷಕರಿಗೂ ಪರಿಚಯಿಸಿದ್ರ. ಹಾಗಿರುವಾಗ ಅದಕ್ಕೊಂದು ದೊಡ್ಡದಾದಂತಹ ಸೆಲ್ಯೂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಇನಿಷಿಯೇಟಿವ್. ನಮ್ಮ ಟಿವಿ ವತಿಯಿಂದ, ನಮ್ಮ ಎಲ್ಲ ಸ್ಪಾನ್ಸರ್ಸ್ನವರ ವತಿಯಿಂದ, ಸ್ಪೆಷಲಿ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ. ನಾನು ನಿಮ್ಗೆ ಆಗಲೇ ಹೇಳಿದೆ, ಇನ್ನು ಮುಂದೆ ಮನೆಯಲ್ಲಿ ಅವಲಕ್ಕಿಯ ವಿವಿಧವಾದಂತಹ ಖಾದ್ಯಗಳು ಇದರ ಮುಖಾಂತರ ತಯಾರಾಗಬೇಕು. ಅದು ನಿಮ್ಮಿಂದ ಆರಂಭ ಆಗ್ತಾ ಇದೆ. ಫಾರ್ ದ್ಯಾಟ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಅದರ ಜೊತೆಗೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಎಲ್ಲ ಕಂಟೆಸ್ಟೆಂಟ್ಗಳಿಗೆ, ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಕಂಟೆಸ್ಟೆಂಟ್ಗಳಿಗೆ 2,000 ರೂಪಾಯಿಯ ನಗದು ಸಿಗ್ತಾ ಇದೆ. ಸೊ ಹಾಗಿರುವಾಗ ದಟ್ ಈಸ್ ಅ ವಂಡರ್ಫುಲ್ ಒನ್. ಸೊ ಥ್ಯಾಂಕ್ ಯು ಸೋ ಮಚ್ ಟು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ರೈಸ್. ಜೊತೆಗೆ ಅವರ ಇಂಟ್ರೊಡ್ಯೂಸ್ ಆದಂತಹ ಒಂದು ಸೂಪರ್ ಆದಂತಹ ಇಲ್ಲಿ ಒಂದು ಅವಲಕ್ಕಿ ಹ್ಯಾಂಪರ್ ಇದೆ. ಸೊ ಬಿಳಿ ಅವಲಕ್ಕಿ ಅದು ಕೂಡ ಸಿಗ್ತಾ ಇದೆ. ಸೊ ನನಗನ್ನಿಸುತ್ತೆ ಗುಡ್ ಇನ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಆಲ್ಸೋ. ಸೊ ಒನ್ಸ್ ಅಗೇನ್ ದಿಸ್ ಇಸ್ ಆಲ್ಸೋ ಕ್ರೆಡಿಟ್ಸ್ ಫ್ರಮ್ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ. ಜೊತೆಗೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಆಯಿಲ್ ಕೂಡ ಸಿಗ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿ ವಂಡರ್ಫುಲ್ ಪಾರ್ಟಿಸಿಪೇಷನ್. ಒಂದು ಜೋರಾದ ಚಪ್ಪಾಳೆ ನಿಮಗೆ ಖಂಡಿತ. ಆ್ಯಂಡ್ ಈ ಒಂದು ಹ್ಯಾಂಪರ್ಸ್ಗಳನ್ನು ಕೊಡಲಿಕ್ಕೆ ನಾನು ಶೆಫ್ ಮಿಥುನ್ ಅವರನ್ನು ಕರೆತಾ ಇದ್ದೇನೆ. ಸೊ ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ಒನ್ ಆಫ್ ದ ಜಡ್ಜ್, ಶೆಫ್ ಮಿಥುನ್ ಅವರು. ಪ್ಲೀಸ್ ಹ್ಯಾಂಡ್ ಓವರ್ ದಿಸ್. ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಭದ್ರಾವತಿ, ಸೊ ಅವರ ಕಡೆಯಿಂದ ಎಲ್ಲ ಕಂಟೆಸ್ಟೆಂಟ್ನವರಿಗೆ, ಎಲ್ಲ ಪಾರ್ಟಿಸಿಪೆಂಟ್ನವರಿಗೆ 2,000 ನಗದು ಸಿಗ್ತಾರೆ. ಹಾಗೆಯೇ ಥ್ಯಾಂಕ್ ಯು ಸೋ ಮಚ್ ಶೆಫ್ ಮಿಥುನ್ ಅವರೇ. ಸೊ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಎಲ್ಲ ಪಾರ್ಟಿಸಿಪೆಂಟ್ಗೆ. ಜೊತೆಗೆ ನಮ್ಮ ಇನ್ನಿಬ್ರು ಜಡ್ಜಸ್ ಇದ್ದಾರೆ. ಸೊ ಸುಕನ್ಯಾ ಮೇಡಮ್, ಹೇಳಿ ಹೇಗೆ ಅನಿಸ್ತು ಇವತ್ತಿನ ಎಪಿಸೋಡ್?
ಇವತ್ತಿನ ಎಪಿಸೋಡ್ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಯಾಕೆಂತ ಹೇಳಿದರೆ ಕೇಕ್ ಹೇಗೆ ಬರುತ್ತೆ ಅಥವಾ ಇನ್ನೊಂದು ಈ ಕಡೆ ಕಡುಬು ಅಂತ ಹೇಳಿದರು. ಸೊ ಕಾರ್ನಿಂದ ಹಾಗೆ ಅವಲಕ್ಕಿ ಸೇರಿಸಿ ಅದು ಯಾವ ರೀತಿ ಕಡುಬು ಮಾಡ್ತಾರೆ ಅದು ಕೂಡ ಡಿಫ್ರೆಂಟ್ ಆಗಿತ್ತು. ಹಾಗೆ ಒಬ್ಬರೊಬ್ಬರ ಕೈ ರುಚಿ ಕೂಡ ಅಷ್ಟೇ ಡಿಫ್ರೆಂಟ್. ಸೊ ಅವರು ರೊಟ್ಟಿ ಒಂದು ಮಾಡಿದರು, ಎಲ್ರಿಗೂ ನಮ್ಮ ಟೀಮ್ ಅವ್ರಿಗೂ ಕೂಡ ಬಡಿಸ್ಬೋದು ಹಾಗೆ ಪಟ 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 ಅಂತ ರೊಟ್ಟಿ ಮಾಡಿ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಫುಲ್ ಎಕ್ಸೈಟ್ಮೆಂಟ್, ಒಂದು ಎಕ್ಸ್ಪೀರಿಯನ್ಸ್ ಹ್ಯಾಂಡ್. ಹಾಗೆ ಹೊಸ ಹೊಸ ಇನೋವೇಷನ್ಸ್, ಅವ್ರದ್ದೊಂದು ಇನೋವೇಟಿವ್ ಪ್ರೆಸೆಂಟೇಷನ್ ಕೂಡ ತುಂಬ ಒಳ್ಳೆ ರೀತಿಯಾಗಿತ್ತು. ಸೊ ಈ ಒಂದು ಎಪಿಸೋಡ್ ತುಂಬ ಎಕ್ಸೈಟ್ಮೆಂಟ್ ಭರಿತವಾಗಿತ್ತು. ಸೂಪರ್. ಆ್ಯಂಡ್ ಸರ್ ಪ್ಲೀಸ್. ಅವಲಕ್ಕಿಯಲ್ಲಿ ಈಗ ಫಸ್ಟ್ ಎಪಿಸೋಡ್ ಮತ್ತು ಈ ಎಪಿಸೋಡಿಗೆ ನೋಡುವಾಗ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ನಾವೀಗ ನಮಗೆ ಫುಲ್ ಟೀಮಾಗಿ ಕನ್ಫ್ಯೂಷನ್ ಆಗಿತ್ತು ಎಂತ ಮಾಡೋದಪ್ಪ ಅಂತೇಳಿ. ಒಬ್ಬರಿಂದ ಒಬ್ಬರು ಇನ್ನೋವೇಟಿವ್. ಈಗ ಅವರು ಬಿರಿಯಾನಿ ಈಗ ಮಾಡಿದ್ರು, ಅದೇ ರೀತಿಯಲ್ಲಿ ಒಬ್ಬೊಬ್ಬರು ಈಗ ಕಡುಬು ಆಗಿರ್ಬೋದು, ಕೇಕ್ ಆಗಿರ್ಬೋದು, ನಮಗೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಈ ಅವಲಕ್ಕಿಯಲ್ಲಿ ಈ ರೀತಿಯಾಗೆಲ್ಲ ಮಾಡ್ಬೋದು ಅಂತ ಹೇಳುವಂಥದ್ದು. ಆ ರೀತಿಯಾಗಿರುವಂಥ ಹೊಸ ಹೊಸ ಎಲ್ಲ ಐಟಮ್ಗಳು ಸಿಗ್ತದೆ. ಈಗ ಟ್ರೆಡಿಷನಲ್ ಆಗಿರ್ಬೋದು, ನಾವು ಮೊದಲಿಂದಲೇ ಉಪಯೋಗ ಮಾಡುವ ರೀತಿಯಲ್ಲಿರುವಂಥ ರೊಟ್ಟಿ ಅದರಲ್ಲಿ ಅವಲಕ್ಕಿಯಲ್ಲಿ ಮಾಡ್ಬೋದು ಅಂತ. ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಬಾಯಿಗೆ ರುಚಿಯಾಗುವ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಹೆಲ್ತಿ ಆಗಿರುವಂತಹ ಕಡುಬೆಲ್ಲ ಮಾಡಿದ್ದಾರೆ. ಹಾಗೆ ಕೇಕ್ ಅಂತ ಹೇಳಿದ್ರೆ 15 ನಿಮಿಷದಲ್ಲಿ ಕೇಕ್ ಆಗ್ತದ ಓ ಅಂತೇಳಿ ಆಯ್ತು ನನಗೆ. ಅಂದರೆ ನಾವು ಅದನ್ನು ಇಲ್ಲಿ ಡಿಸ್ಕಷನ್ ಮಾಡಿದ್ದೆ, ಇಷ್ಟು ಬೇಗ ಕೇಕ್ ಮಾಡಿದ್ರಪ್ಪ ಅಂತ ಹೇಳಿಕೊಂಡು. ತುಂಬ ಚೆನ್ನಾಗಿ ಕಾಂಪಿಟೇಟರ್ಸ್ ಕೂಡ ಸ್ವಲ್ಪ ಇನ್ನೂ ಕೂಡ ಫೈಟ್ ಆಗ್ತಾ ಇತ್ತು. ನಮಗೆ ಕೂಡ ತುಂಬಾ ಖುಷಿ ಆಯ್ತು. ಬಿರಿಯಾನಿ ಬಗ್ಗೆ ಹೇಳಬೇಕು, 20 ನಿಮಿಷದಲ್ಲಿ ಬಿರಿಯಾನಿ ಆಗಿದೆ. ಬಿರಿಯಾನಿ ನಾನು ಅವರ ಜೊತೆ ಡಿಸ್ಕಷನ್ ಮಾಡಿದೆ ಹೇಗೆ ಬಿರಿಯಾನಿ ಮಾಡ್ತಾರೆ ಅಂತ ಹೇಳಿ. ಹಾಗಾದ್ರೆ ಖಂಡಿತವಾಗ್ಲೂ ಅವಲಕ್ಕಿಯ ಅದ್ಭುತ ವೆರೈಟಿಗಳು ಬಂದಾಗಿದೆ, ಅದ್ಭುತಗಳು ಬಂದಾಗಿದೆ. ಎನಿವೆ, ಸೊ ಜಾಸ್ತಿ ನಿಮ್ಮನ್ನು ಕಾಯಿಸೋದಿಲ್ಲ. ರಿಸಲ್ಟ್ ಇಬ್ರು ಮಾತ್ರ ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ. ಸೊ ಶೆಫ್ ಮಿಥುನ್ ಅವರಿಗೆ ಡಿಕ್ಲೇರ್ ಮಾಡ್ತಾರೆ ಯಾರು ಆ ಇಬ್ರು ಫಿನಾಲೆಗೆ ಕಾಲಿಡುವ. ಸುಷ್ಮಾ ಬಕ ಧನ್ಯಲತಾ. ಸೊ ಸುಷ್ಮಾ ಅವರು ಒಂದು ಸ್ಟೆಪ್ ಮಾಡಿ ಮುಂದೆ ಬರಬೇಕು. ಓ, ಬಿರಿಯಾನಿ ಸೆಲೆಕ್ಟ್ ಆಯ್ತು. ಓಕೆ. ಆ್ಯಂಡ್ ಧನ್ಯಲತಾ ಮೇಡಮ್ ಅವರು ಸೂಪರ್ ಆ್ಯಂಡ್ ಹೆಲ್ದಿ ರೆಸಿಪಿ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ. ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಹೊಸ ಖಾದ್ಯ ನಮ್ಮ ಜಡ್ಜಸ್ಸಿಗೆ ಇಷ್ಟ ಆಗಿದೆ. ಫಿನಾಲೆಯಲ್ಲಿ ಇನ್ನೂ ಚೆನ್ನಾಗಿ ಮಾಡಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಹಾಗಂತೇಳಿ ಉಳಿದವರು ಡಿಸಪಾಯಿಂಟ್ ಆಗಬೇಡಿ. ಖಂಡಿತವಾಗ್ಲೂ ನಿಮ್ಮಿಂದ ಹೊಸ ಕೇಕ್ ಅಂತೂ ಐ ಲವ್ ಇಟ್. ಏನೇ ಆಗಲಿ ರಿಯಲಿ ಖುಷಿ ಆಯಿತು. ನಾನು ಟ್ರೈ ಮಾಡೇ ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಈಗಲೇ ಓರ್ವ ಜಡ್ಜಸ್ ಹೇಳಿದ ಥರನೇ ಅವಲಕ್ಕಿಯಲ್ಲಿ ಅದ್ಭುತಗಳಂತೂ ಶುರುವಾಗಿ ಆಗಿದೆ. ಸೊ ಮನೆಯಲ್ಲಿ ನೀವು ಟ್ರೈ ಮಾಡಬೇಕಷ್ಟೇ. ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಯಾವ ಥರದ ಅದ್ಭುತಗಳು ಈ ಅವಲಕ್ಕಿಯಿಂದ ಬರ್ಬೋದು, ಖಾದ್ಯಗಳ ರೂಪದಲ್ಲಾಗಿರ್ಬೋದು, ಅದು ಸ್ವೀಟ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಇನ್ನೇನೇ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಮುಂದಿನ ಸಂಚಿಕೆಯಲ್ಲಿ ನಾನು ಅಂತೂ ಎಕ್ಸೈಟ್ಮೆಂಟಲ್ಲಿ ತಯಾರಾಗಿದ್ದೇನೆ. ಆ್ಯಂಡ್ ನೀವು ಕೂಡ ತಯಾರಾಗಿ. ಲೆಟ್ಸ್ ಮೀಟ್ ಅಪ್ ಆನ್ ದಿ ನೆಕ್ಸ್ಟ್ ಎಪಿಸೋಡ್. ಅಂಟಿಲ್ ಕೀಪ್ ವಾಚಿಂಗ್ ನಮ್ಮ ಟಿವಿ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲರಿ, ಸಾಯಿ ಓಷಿಯನ್ ಮಾರ್ಟ್, ನರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ವೆನ್ಯೂ ಪಾರ್ಟ್ನರ್ ಐಡಿಯಸ್ ಮ್ಯಾಂಗ್ಳೂರ್, ಮಾಸ್ಟರ್ ಕ್ಲಾಸ್, ಫಾರ್ಮ್ ಬ್ಯೂಟಿ, ಕಾಸ್ಟ್ಯೂಮ್ ಕರ್ಟಸಿ, ಮಂತ್ರ ಐಎಕ್ಸಿ ಫ್ಯಾಷನ್.